ಹಲೋ ನಮಸ್ತೆ ವೀಕ್ಷಕರೇ, ಪಾಸ್ ವರ್ಸಸ್ ಫೈಲ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಏನಿದು ಪಾಸ್ ವರ್ಸಸ್ ಫೈಲ್ ಅಂತೀರಾ? ಖಂಡಿತವಾಗ್ಲೂ ಹೇಳ್ತೇವೆ. ಆದರೆ ಇದು ವಿಚಾರ ಸ್ವಲ್ಪ ವಿಭಿನ್ನವಾಗಿದೆ. ಇಲ್ಲಿ ಇದು ಫಲಿತಾಂಶಗಳ ಪರ್ವಕಾಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೊನ್ನೆ ಅಷ್ಟೇ SSLC ಫಲಿತಾಂಶ ಬಂತು, ಇವತ್ತು ಮತ್ತೆ PUC ಫಲಿತಾಂಶ ಬಂತು. ಈ ಫಲಿತಾಂಶ ಇದ್ರ ಬಗ್ಗೆ ನಾವು ಹೆಚ್ಚು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದು ರಿಸಲ್ಟ್ ಬಂದಿರೋ ಹಾಗೆ ಬಂದಿದೆ. ಎಲ್ಲರೂ ಕೂಡ ರಿಸಲ್ಟ್ನ ನೋಡಿದ್ದಾರೆ. ಯಾರು ಪಾಸ್ ಆಗಿದ್ದಾರೆ ಅವರಿಗೆ ಅಭಿನಂದನೆಗಳ ಸುರಿಮಳೆ ಸುರಿತಾ ಇದ್ದಾರೆ. ಫೇಲ್ ಆದವ್ರನ್ನ ಯಾರೂ ಮಾತಾಡಿಸ್ತಾ ಇಲ್ಲ. ಆದರೆ ಇವೆರಡನ್ನ ನಾವು ಚರ್ಚೆ ಮಾಡಲಿಕ್ಕೆ ವಿಶೇಷವಾಗಿ ಪಾಸ್ ವರ್ಸಸ್ ಫೇಲ್ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದರ ವಿಶೇಷತೆ ಏನು ಅನ್ನೋದು, ಇದರ ವಿಶೇಷತೆ ಬಗ್ಗೆ ಯಾರು ಮಾತಾಡ್ತಾರೆ ಅನ್ನೋದು ಕೂಡ ಭಾಳ ವಿಶೇಷವಾಗಿದೆ. ಇವತ್ತು ನನ್ನೊಟ್ಟಿಗೆ ವಿಶೇಷವಾಗಿ ನನ್ನ ಮಾರ್ಗದರ್ಶಿಗಳು, ನಮ್ಮ ವಾಹಿನಿಯ ಹಿರಿಯ ಇಬ್ಬರು ಪ್ರೋಗ್ರಾಮರ್ಸ್ ಕೂಡ ಈ ಪಾಸ್ ವರ್ಸಸ್ ಫೇಲ್ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳಿಕ್ಕೆ ನೆರೆದಿದ್ದಾರೆ. ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡಿಕೊಂಡು ಏನಿದು ಪಾಸ್ ವರ್ಸಸ್ ಫೇಲ್ ಅನ್ನೋದು ಮತ್ತು ಇದನ್ನು ಯಾರಿಗೆ ಡೆಡಿಕೇಟ್ ಮಾಡ್ತೇವೆ ಅವರೇ ನಿಮ್ಗೆ ಹೇಳ್ತಾರೆ. ಬನ್ನಿ, ಕಾರ್ಯಕ್ರಮದಲ್ಲಿ ತಮಗೆ ಮತ್ತೊಮ್ಮೆ ಸ್ವಾಗತ. ಎಸ್, ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅವಿನಾಶ್ ಕಾಮತ್ ನಮ್ಮ ಒಟ್ಟಿಗಿದ್ದಾರೆ. ಅವ್ರನ್ನ ಗುರುಗಳೇ ಕಾರ್ಯಕ್ರಮದಲ್ಲಿ ಸ್ವಾಗತ. ಹಾಗೆ ಮತ್ತೊಬ್ಬರು ನಮ್ಮ ಒಟ್ಟಿಗೆ ರಾಜೇಂದ್ರ ಭಟ್ರು ಇದ್ದಾರೆ, ನಮ್ಮ ಹಿರಿಯ ಪ್ರೋಗ್ರಾಮರ್. ಅವರು ಕೂಡ ಪಾಸ್ ವರ್ಸಸ್ ಫೇಲ್ ವಿಚಾರವಾಗಿ ಒಂದಷ್ಟು ನಮ್ಮ ಒಟ್ಟಿಗೆ ವಿಚಾರಧಾರೆಗಳನ್ನ ಹಂಚಿಕೊಳ್ಳಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ಇದು ಖಂಡಿತವಾಗಿ ಡಿಬೇಟ್ ಅಲ್ಲ ಕಮಲ್, ನಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀವಿ. ಇದು ಸಂವಾದ ಕಾರ್ಯಕ್ರಮ. 3 ಜನ ಒಂದೇ ರೀತಿ ಯೋಚನೆ ಮಾಡುವಂತ ವ್ಯಕ್ತಿಗಳು ಕೂತು ನಿರೂಪಿಸುವಂತ ಕಾರ್ಯಕ್ರಮ. ನಾನು ಮೊದಲಾಗಿ ಅವಿನಾಶ್ ಅವರನ್ನು ಮಾತಾಡಿಸ್ತೇನೆ. ಈ ಪ್ರೋಗ್ರಾಮ್ ಅನ್ನು ಯಾರಿಗೆ ಡೆಡಿಕೇಟ್ ಮಾಡ್ತೀರಿ? ಈ ಪ್ರೋಗ್ರಾಮ್ ಅನ್ನು ಫಸ್ಟ್ ಆಫ್ ಆಲ್ ಡೆಡಿಕೇಶನ್ ಫಸ್ಟ್ ಮಾಡೋಣ ಅಲ್ಲ? ಫಸ್ಟ್ ಮಾಡೋಣ ಅಲ್ಲ? ಅದು ಮಾಡೋದಕ್ಕಿಂತ ಮುಂಚೆ ಈ ನಮ್ಮ ಕಾರ್ಯಕ್ರಮ ಏನಿದೆ, ಇದು ಒಂದು ಸುಮ್ಮನೆ ಒಂದು ವಿಚಾರವನ್ನ ಅಲ್ಲಿ ಮುಂದೆ ಹಾಕುವಂತದ್ದು, ಒಂದು ನಮ್ಮ ಉದ್ದೇಶ ಜಸ್ಟ್ ವಿಶ್ಲೇಷಣೆ ಅಷ್ಟೇ. ನಮ್ಮ ಅನಿಸಿಕೆ, ನಮ್ಮ ವಿಷಯಗಳನ್ನ, ನಮ್ಮ ವಿಚಾರಗಳನ್ನ ಅಲ್ಲಿ ಮುಂದೆ ಹಾಕುವಂತದ್ದು, ಮಾತಿನ ಮೂಲಕ ಹಾಕುವಂತ ಒಂದು ಕಾರ್ಯಕ್ರಮ. ಬೇಕಾದವರು ದಯವಿಟ್ಟು ತಗೊಳ್ಳಿ. ಮತ್ತೆ ಇದರಲ್ಲಿ ಇದೆಲ್ಲ ಪರ್ಸನಲ್ ಒಪಿನಿಯನ್ ಅಷ್ಟೇ. ಮತ್ತೆ ಈ ಒಪಿನಿಯನ್ಸ್ಗಳು ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತ ಯಾವುದೇ ವೀಕ್ಷಕರಿಗೆ ಹರ್ಟ್ ಮಾಡುವ ಉದ್ದೇಶದಿಂದ ಅಲ್ಲ. ಸೊ ಇಟ್ ಇಸ್ ಜಸ್ಟ್ ಒಂದು ವಿಶ್ಲೇಷಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ PUC ಅಲ್ಲಿ ಮತ್ತು SSLC ಅಲ್ಲಿ ಇತ್ತೀಚೆಗೆ ರಿಸಲ್ಟ್ ಬಂದಿದೆ. ಎಲ್ಲಾ ಫೈಲ್ ಆದವರಿಗೆ ನಾವು ಡೆಡಿಕೇಟ್ ಮಾಡಬೇಕು. ಅದ್ಭುತ ಅಂತ ಭಾವಿಸ್ಕೊಳ್ತೇನೆ. ಇದು ಕ್ಲೀಶೆ ಅಥವಾ ತಮಾಷೆ ಅಥವಾ ವ್ಯಂಗ್ಯ ಅಲ್ಲ ಸ್ನೇಹಿತರೆ. SSLC ಪರೀಕ್ಷೆಯಲ್ಲಿ 2,40,000 ಮಕ್ಕಳು ಫೇಲ್ ಆಗಿದ್ದಾರೆ. PUC ರಿಸಲ್ಟ್ ಬಂದಾಗಲೂ ಸುಮಾರು 1 ಲಕ್ಷ ಮಕ್ಕಳು ಫೇಲ್ ಆಗಿದ್ದಾರೆ. ಈ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಇವತ್ತು ಅಳ್ತಾ ಮುಖ ಸಣ್ಣದ್ ಮಾಡ್ಕೊಂಡು ಕೂತಿದ್ದಾರೆ, ಹೋಪ್ಸ್ ಕಳ್ಕೊಂಡಿದ್ದಾರೆ ಅಥವಾ ಪ್ರೆಷರೈಸ್ ಆಗಿದ್ದಾರೆ. ಸೊ ಮುಂದೇನಂತ ಗೊತ್ತಿಲ್ಲ, ಪೇರೆಂಟ್ಸ್ ಒತ್ತಡ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರಿಗೊಂದು ಭವಿಷ್ಯದ ಆಶಾ ಕಿರಣ ಮೂಡಿಸುವಂತ ಕಾರ್ಯಕ್ರಮ. ಫೈಲ್ ಆದವರು ಅದ್ಭುತ ಸಾಧನೆಗಳು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂತ ಕಾರ್ಯಕ್ರಮ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಅವಿನಾಶ್ ಕಾಮತ್ ಅವರು ನಾವೆಲ್ಲ ಸೇರ್ಕೊಂಡು ಫೇಲ್ ಆಗಿರ್ತಕ್ಕಂತಹ, ಸೊ ನಮ್ಮ ಹಾಗೆ ಸಣ್ಣ ಮಟ್ಟದಲ್ಲಿ ಯೋಚನೆ ಮಾಡುವಂತ ಮಕ್ಕಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಎಸ್ ಸರ್, ಖಂಡಿತವಾಗ್ಲೂ. ಈಗ ಪಾಸ್ ಆದವರಿಗೆ ಮೊದಲು ನಮ್ಮ 3 ಕಡೆಯಿಂದ, ನಮ್ಮ ಇಡೀ ವಾಹಿನಿ ಕಡೆಯಿಂದ ಎಲ್ಲ ಸದಭಿರುಚಿಯ ಹೃದಯ ವಿಶಾಲತೆವಿರತಕ್ಕಂಥ ಎಲ್ಲರ ಕಡೆಯಿಂದ ಪಾಸ್ ಆದವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಸ್ಪೆಷಲಿ ರ್ಯಾಂಕ್ ಬಂದವರಿಗೆ ದೊಡ್ಡ ಅಭಿನಂದನೆಗಳು. ಹಾಗೆ ಫೇಲ್ ಆದವರಿಗೆ ಅದಕ್ಕಿಂತ ಹೆಚ್ಚು ಅಭಿನಂದನೆ, ಯಾಕೆಂದ್ರೆ ಮುಂದೆ ನಿಮಗೆ ದೊಡ್ಡ ಅವಕಾಶಗಳು ಕಾದಿವೆ. ಎಸ್ ಸರ್, ನಾವು ಫೇಲ್ ಆದವ್ರ ಬಗ್ಗೆ ಮಾತಾಡ್ಬೇಕು. ಮೊದಲಿಗೆ ಈ ಕಾರ್ಯಕ್ರಮ ಯಾಕೆಂತ ನಾವು ಒಂದು ಮಾತಲ್ಲಿ ಮುಗಿಸ್ಬೇಕು. ಖಂಡಿತ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತದು. ಸೊ ನಾನು ಸಾಕಷ್ಟು ಸಂಶೋಧನೆ ಮಾಡಿ ವಿಚಾರಗಳನ್ನು ಮಾಡಿ ತಕೊಂಡು ಸತ್ಯ ಇದು. ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಕ್ಕಂತಹ 100 ಜನರ ಪಟ್ಟಿ ನನ್ನ ಹತ್ರ ಇದೆ. ಅವ್ರ ಲೈಫಲ್ಲಿ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾರೆ, ಹೋಪ್ಸ್ ಕಳ್ಕೊಂಡಿದ್ದಾರೆ, ಬಟ್ ಲೈಫ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡಿ ಮೇಲೆ ಬಂದು ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಅದರ ವೈಸ್ ವರ್ಷ ಕೊಟ್ಟರು ಇದೆ. ವೈಸ್ ವರ್ಷ ಏನು ಅಂತ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ ಟಾಪರ್ಸ್ ಆಗಿ ರ್ಯಾಂಕ್ ತಗೊಂಡು ಸಾಕಷ್ಟು ಮಕ್ಕಳಿದ್ದಾರೆ, ಲೈಫ್ ಅಲ್ಲಿ ಏನೂ ಸಾಧನೆ ಮಾಡಿಲ್ಲ. ಇವತ್ತು ಯಾವುದೋ MNCಗಳ ಉಳಿಗ ಮಾಡ್ತಾ ಇದ್ದಾರೆ, ಯಾವುದೋ ಕಂಪನಿ ಲ್ಯಾಪ್ಟಾಪ್ ಮುಂದೆ ಕೂತಿದ್ದಾರೆ. ಅವ್ರ ಲೈಫ್ ಅಲ್ಲಿ ಏನು ಸಾಧನೆ, ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ, ಬರೀ ರ್ಯಾಂಕ್ಸ್ ಮಾತ್ರ. ಇಂಥದ್ದು ಬೇಕಾ ಅಂತ. ಸೊ ನಮ್ಮ ಆಯ್ಕೆ ಏನಾಗಬೇಕು? ನಾವು ಪ್ರಶ್ನೆ ಇಡ್ತೇವೆ, ನಮ್ಮ ಆಯ್ಕೆ ಏನಾಗಬೇಕು ಅಂತ ಹೇಳಿ. ಸ್ಟಾರ್ಟ್ ಮಾಡಿ. ಈಗ ಒಂದು ಮೆಸೇಜ್ ಬಂದಿತ್ತು, ಲಾಸ್ಟ್ ಇಯರ್ ಒಂದು ಮೆಸೇಜ್ ಬಂದಿತ್ತು ವಾಟ್ಸಪ್ ಅಲ್ಲಿ. ಏನಂತಂದ್ರೆ, ಕ್ಲಾಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋರೆಲ್ಲ ಈ ಪೋಲಿಗಳು ಮತ್ತೆ ಸ್ವಲ್ಪ ತಮಾಷೆ ಮಾಡೋರು, ಅವರಿಂದಾನೇ ಕ್ಲಾಸಲ್ಲೆಲ್ಲ ಗದ್ದಲ ಎಲ್ಲ ಇರುವಂತದ್ದು. ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋರೆಲ್ಲ ಒಂದು ರ್ಯಾಂಕ್ ಸ್ಟೂಡೆಂಟ್ಸ್ಗಳು, ಒಂದು ಲೆವೆಲ್ ಅಲ್ಲಿ ಇರೋರು, ಸೀರಿಯಸ್ ಆಗಿರೋರು, ಪಾಠಗಳನ್ನೆಲ್ಲ ಕೇಳಿ ಪರೀಕ್ಷೆಲ್ಲ ನೀಟಾಗಿ ಪಾಸ್ ಆಗುವ. ಆಮೇಲೆ ಅದಕ್ಕೆ ಕಾಲೇಜ್ ಎಲ್ಲ ಮುಗಿಸಿ ಹೊರಗೆ ಹೋಗಿ ಒಂದ್ 15-20 ವರ್ಷದ ನಂತರ ಈ ಲಾಸ್ಟ್ ಬೆಂಚಲ್ಲಿ ಕೂತವನು ಪೊಲಿಟಿಷಿಯನ್ ಆಗ್ತಾನೆ, ಫಸ್ಟ್ ಬೆಂಚಲ್ಲಿ ಕೂತವ್ರು ಇವ್ರು PA. ಫಸ್ಟ್ ಬೆಂಚಲ್ಲಿ ಕೂತವ್ರು IAS ಆಫೀಸರ್ಸ್ ಆಗ್ತಾರೆ, ಕೈ ಕಟ್ಕೊಂಡು ನಿಲ್ಬೇಕು. ಲಾಸ್ಟ್ ಬೆಂಚಿನವರೆಲ್ಲ MLA ಗಳಾಗ್ತಾರೆ, CM ಗಳಾಗ್ತಾರೆ.
ಸೊ ಹಾಗೆ ಈ ಲಾಸ್ಟ್ ಬೆಂಚಿನ ಮಹತ್ವನೇ ಅದು ಆಕ್ಚುಲಿ. ನೀವು ನೋಡೋದಕ್ಕೆ ಹೋದ್ರೆ ಈಗಿನ ಎಲ್ಲ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರುವಂತವ್ರು ಈ ಕಾರ್ಪೊರೇಟ್ ಕಂಪನೀಸ್ ಆಗಿರ್ಬಹುದು, ಅಥವಾ ಸಿನಿಮಾ ರಂಗ ಆಗಿರ್ಬಹುದು, ಅಥವಾ ಸಂಗೀತ ಕ್ಷೇತ್ರ ಆಗಿರ್ಬಹುದು. ಸೊ ಎಲ್ಲದರಲ್ಲೂ ಕೂಡ ಒಂದು ಲೆವೆಲ್ಗೆ ಸಾಧನೆಯನ್ನು ಮಾಡಿದವರೆಲ್ಲರೂ ಕೂಡ ಒಂದೆಲ್ಲ ಒಂದು ಎಸ್ ಸರ್. ಲಾಸ್ಟ್ ಬೆಂಚ್ ಅಂತಿದ್ದಾಗೆ ನಾನು ಫಸ್ಟ್ನೇ ಪಾಯಿಂಟ್ ನಿಮಗೆ ಮೊದಲನೇ ಪಾಯಿಂಟ್ ಒಂದು ಕೇಳಬೇಕು. ಈಗ ಲಾಸ್ಟ್ ಬೆಂಚ್ನವರು ತುಂಬ ಎಂಜಾಯ್ ಮಾಡ್ತಾರೆ ವರ್ಷ ಪೂರ್ತಿ ಮುಗಿಯೋವರೆಗೂ. ಆದರೆ ಈ ಪರೀಕ್ಷೆ ಮುಗಿದು ಫಲಿತಾಂಶ ಬರುವಷ್ಟರಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಿದ್ದಂಗೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಪ್ಯಾರೆಂಟ್ಸ್ ಒಂದು ಪ್ರೆಷರು ಬಂದ ತಕ್ಷಣ ಬೈಯೋದು, ಅವರು ಇವರು ಬೈಯೋದು, ಅವರ ಮನಸ್ಸಲ್ಲಿ ಒಂದು ರೀತಿಯಾದಂಥ ವೇದನೆ ಉಟ್ಕೊಡ್ತದೆ. ಆ ವೇದನೆ ಅವರು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತಾರೆ ನಿಮ್ಮ ಕಾಳಜಿ? ಐ ಥಿಂಕ್ ಸರ್ ಯಾವುದೇ ಮಗು ಒಂದು ಸಬ್ಜೆಕ್ಟ್ ಅಲ್ಲಿ ಫೈಲ್ ಯಾಕೆ ಆಗ್ತದೆ, ಅದನ್ನು ಮನೋವೈಜ್ಞಾನಿಕ ವಿಶ್ಲೇಷಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಎರಡು ಮಾತು ಹೇಳ್ತೇನೆ. ಯಾಕೆ ಮಗು ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗುತ್ತೆ ಅಂತ ಹೇಳಿದ್ರೆ ಆ ಮಗು ದಡ್ಡ ಅಂತ ದೇವರಾಣಿಗೂ ಅರ್ಥ ಅಲ್ಲ. ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ಅಧ್ಯಾಪಕರ ಪಾತ್ರ ಕೂಡ ಬಹಳ ದೊಡ್ಡದು. ನೋಡಿ ದಿಸ್ ಪಾಯಿಂಟ್ ವೀಕ್ಷಕರೇ, ಎಕ್ಸಾಮ್ ಅಲ್ಲಿ ಫೇಲ್ ಆಯ್ತು ಅಂತಾದ್ರೆ ಅಧ್ಯಾಪಕರ ಪಾತ್ರ ಬಹಳ ದೊಡ್ಡದಿದೆ. ಅವರ ಕಾನ್ಸೆಪ್ಟ್ ಅರ್ಥ ಮಾಡಿಸಿಲ್ಲ, ಒಂದು ಇಟ್ಟಿಗೆ ಲೂಸ್ ಮಾಡಿ ಇಟ್ಟಿದ್ದಾರೆ. ಈಗ 6ನೇ ಕ್ಲಾಸ್ ಅಲ್ಲಿ ಮಗುವಿಗೆ ಅಪವರ್ತನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಾದ್ರೆ ಅದು ಬೀಜಗಣಿತ ಸಫರ್ ಆಗ್ತಾ ಹೋಗ್ತದೆ ಮುಂದಕ್ಕೆ. ಅಧ್ಯಾಪಕರು ಕಾರಣರಾಗಿರ್ತಾರೆ, ಅಥವಾ ಪೇರೆಂಟ್ಸ್ ಅನಾವಶ್ಯಕ ಪ್ರೆಷರ್ ಹಾಕ್ತಾರೆ, ಅದು ಕಾರಣ ಆಗಿರ್ಬೋದು. ಆದ್ರೆ ಒಂದು ತಿಳ್ಕೊಳ್ಳಿ ಕಮಲ್, ನೀವು ನಾನೆಲ್ಲ ಪ್ರೇಕ್ಷಕರನ್ನ ಕೇಳುವಂತದ್ದು, ಇಡೀ ವರ್ಷ ಓದಿರ್ತಕ್ಕಂತಹ ಪಾಠಗಳನ್ನ ಒಂದು 3 ಗಂಟೆ ಒಂದು ಎಕ್ಸಾಮ್ ಅಲ್ಲಿ ಸೊ ಬರೆಯುವಂಥದ್ದನ್ನೇ ನೀವು ಪ್ರತಿಭೆ ಅಂತ ಹೇಳಿದ್ರೆ ನಮ್ಮ ಎಕ್ಸಾಮ್ ಸಿಸ್ಟಮೇ ಸರಿ ಇಲ್ಲ. ಅವಿನಾಶ್ ಮಾತಾಡ್ತಾರೆ. ಅಬ್ಸಲ್ಯೂಟ್ಲಿ. ಈಗ ಒಂದು ವರ್ಷದಲ್ಲಿ ಓದಿದ್ದನ್ನ ಬರೀ ಅದು ಈಗ ಹೇಗಾಗಿದೆ, ನಾವೆಲ್ಲ ಕಲಿತಾ ಇರ್ಬೇಕಾದ್ರೆ ಉತ್ತರ ಬರೆಯೋದಿತ್ತು, ಉತ್ತರ ಬರೆಯೋದಿತ್ತು, ನಮ್ಮ ಅನಿಸಿಕೆ ಅಭಿಪ್ರಾಯ ಸೇರ್ತಿತ್ತು ಅದರಲ್ಲಿ. ಅದು ಉತ್ತರ ಈಗ ಹಾಗಲ್ಲ. ಈಗ ಟಿಕ್ ಮಾಡೋದು ಪ್ರಶ್ನೆಗಳು ಜಾಸ್ತಿ ಇರ್ತವೆ, ಮಲ್ಟಿಪಲ್ ಚಾಯ್ಸ್ ಜಾಸ್ತಿ ಇರ್ತವೆ. ಮತ್ತೆ ಬಹಳ ಅದ್ಭುತ ಅಂತ ಹೇಳಿದ್ರೆ ಈಗ ಎಸ್ಸೆ ಟೈಪಿನ ಪ್ರಶ್ನೆಗಳಿಲ್ಲ, ವಿಸ್ತಾರವಾಗಿ ಮಗು ಬರೆಯುವುದೇ ಇಲ್ಲ. ಅವರ ನಾಲೆಜ್ ಶೇರ್ ಆಗ್ಲಿಕ್ಕೆ ಆಗೋದೇ ಇಲ್ಲ, ಅವ್ರ ನಾಲೆಜ್ ನಲ್ಲಿ ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಸಿ, ನಿಮ್ಗಲ್ಲಿ ಆಪ್ಷನ್ ಇರ್ತದೆ. ಸೊ ನಿಮ್ಗೆ ಗೊತ್ತಿದೆ ಆ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿಲ್ಲದೆ ಇದ್ರು ಕೂಡ ಅಲ್ಲಿರೋ 4ರಲ್ಲಿ ಒಂದು ಉತ್ತರ ಅನ್ನೋದು ಗೊತ್ತಿದೆ. ಸೊ ನೀವೇನ್ ಮಾಡ್ತೀರಿ, ಸ್ವಲ್ಪ ಆಲೋಚನೆ ಎಲ್ಲ ಮಾಡಿ ನಿಮ್ಗೆ ಉತ್ತರನೇ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಮನೆ ದೇವರನ್ನು ದೈವವನ್ನು ಎಣಿಸ್ಕೊಂಡು ಸ್ವಾಮಿ ದೇವರ ಹಾಕ್ತೀನಿ ಅಂದ್ರೆ ಟಿಕ್ ಹಾಕ್ಬಿಡ್ತೀರಿ. ಸೊ ದಟ್ಸ್ ಹೌ ಯು ಗೇನ್ ಮಾರ್ಕ್. ಬಿಬಿಬಿ ಹಾಕ್ತಾ ಹೋದ್ರು ಕೂಡ 15 ಮಾರ್ಕ್ಸ್ ಸಿಕ್ತು, ಗೊತ್ತಾಯ್ತಾ? ಸೊ ಹೀಗಿರ್ಬೇಕಾದ್ರೆ ಈಗ ಎಕ್ಸಾಮಿನೇಷನ್ ಸಿಸ್ಟಮ್ ಕೂಡ ಚೇಂಜ್ ಆಗಿದೆ. ಸೊ ಅಂತ ಹಾಗಿರ್ಬೇಕಾದ್ರೆ ಈ ದ ಕ್ರಿಯೇಟಿವಿಟಿ ಮತ್ತೆ ಅವರನ್ನ ಈ ಅವ್ರ ವಿಚಾರಧಾರೆಗಳನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಪ್ರಾಪರ್ ವೇದಿಕೆ ಇಲ್ಲ ಅಂತ ನಿಮ್ಗೆ ಅನ್ಸಲ್ಲ? ಖಂಡಿತ ಅನ್ಸುತ್ತಲ್ಲ. ಅದನ್ನ ಹೊರತುಪಡಿಸಿ ಇನ್ನೊಂದು ನೋಡಿ, ನೀವು ಈಗ ನೋಟ್ಸ್ ಎಲ್ಲ ಬರೆಯೋ ಕಾರ್ಯಕ್ರಮ ಮುಂಚಿನ ತರ ಇದೆಯಾ? ಇಲ್ಲ. ಆಗ ಫೇರ್ ಕಾಪಿಗೆಲ್ಲ ನೋಟ್ ಅದನ್ನೆಲ್ಲ ಕವರ್ ಹಾಕಿ ಒಂದೊಂದು ಸಬ್ಜೆಕ್ಟ್ ಎಲ್ಲ ಇಟ್ಟು ಒಂದೊಂದು ಸಬ್ಜೆಕ್ಟಿಗೂ ನೋಟ್ಸ್ ಅಂತ ಇರ್ತಿತ್ತು. ನಿಮ್ ರೈಟಿಂಗ್ ಸ್ಕಿಲ್ ಅಲ್ಲಿ ತೋರಿಸಬಹುದಾಗಿತ್ತು. ನಿಮ್ಮ ರೈಟಿಂಗ್ ಸ್ಕಿಲ್ ಅನ್ನ ಅಲ್ಲಿ ನೀವು ತೋರಿಸಬಹುದಾಗಿತ್ತು. 10ನೇ ಕ್ಲಾಸ್ ಆಗಲಿ, ಸೆಕೆಂಡ್ PUC ಆಗಲಿ, ಎಸ್ಸೆ ಟೈಪಿನ ಪ್ರಶ್ನೆಗಳೇ ಇಲ್ಲ. 2 ವಾಕ್ಯ 3 ವಾಕ್ಯದಲ್ಲಿ ಮುಗಿಸ್ಬಿಡೋದು ಅಲ್ವಾ? ರೈಟಿಂಗ್ ಸ್ಕಿಲ್ ಇಲ್ಲ. ಸೊ ಹಾಗಾಗಿ ಇರ್ಲಿ, ಈಗ ಸ್ಟೂಡೆಂಟ್ಸ್ಗಳಿಗೆ ಪ್ರಾಬಬ್ಲಿ ದಿಸ್ ಇಸ್ ಮೈ ಒಪಿನಿಯನ್, ನೀವು ನೋಟ್ಸ್ ಕಾಲೇಜಲ್ಲಿ ನೀವು ಬರೆಯದೇ ಇದ್ರೂ ಪರವಾಗಿಲ್ಲ, ಬರೆಯುವ ಹವ್ಯಾಸವನ್ನು ರೂಢಿಸ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಹೇಗಿದ್ರು ಟಿಕ್ ಹಾಕೋದು, ಬಟ್ ಯು ಹ್ಯಾವ್ ಟು ಫೇಸ್ ದ ಲೆಸನ್ ಆಫ್ ಲೈಫ್ ಅಲ್ವಾ? ಈ ಪರೀಕ್ಷಾ ವ್ಯವಸ್ಥೆಯನ್ನ ಬೀಚಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ತಿಮ್ಮನ ಕಥೆ ಮೂಲಕ ಅವರು ಹೇಳ್ತಾರೆ, ಒಂದು ಭೂಗೋಳ ಪರೀಕ್ಷೆ ಇತ್ತಂತೆ, ಅದ್ರಲ್ಲಿ 3 ಪ್ರಶ್ನೆಗಳನ್ನ ಕೇಳಿದ್ರು. ಮೊದಲ ಪ್ರಶ್ನೆ ವಲಯಗಳೆಷ್ಟು ಅಂತ. ಎರಡನೇ ಪ್ರಶ್ನೆ 3 ವಲಯಗಳು ಯಾವುವು. 3ನೇ ಪ್ರಶ್ನೆ ಇತ್ತು ಉಷ್ಣವಲಯ, ಶೀತವಲಯ, ಸಮಶೀತೋಷ್ಣ ವಲಯ ಎಂದರೇನು ಅಂತ ಹೇಳಿ. ತಿಮ್ಮ ಏನು ಬರದ ಅಂತ ಹೇಳಿದ್ರೆ, ಮೊದಲ ಪ್ರಶ್ನೆಗೆ ಉತ್ತರ 2ನೇ ಪ್ರಶ್ನೆಯಲ್ಲಿ ಇದೆ, 2ನೇ ಪ್ರಶ್ನೆಗೆ ಉತ್ತರ 3ನೇ ಪ್ರಶ್ನೆಯಲ್ಲಿ ಇದೆ ಅಂತ ಬರದ. ಅವನಿಗೆ 3ರಲ್ಲಿ 2 ಮಾರ್ಕ್ಸ್ ಸಿಕ್ಕಿತ್ತು ಅಂತೆ. ಸೊ ನಮ್ಮ ಪರೀಕ್ಷಾ ಸಿಸ್ಟಮ್ ಈಗ ಈ ರೀತಿ ಆಗಿರ್ತಕ್ಕಂಥ. ಸೊ ಒಂದು 10ನೇ ಕ್ಲಾಸ್ ಇಂಟೆಲೆಕ್ಚುಯಲ್ ಆಗಿ ಯೋಚನೆ ಮಾಡಿಬಿಟ್ರೆ ಸಿಕ್ಕಿಬಿಡುತ್ತೆ ಎಲ್ಲ. 10ನೇ ಕ್ಲಾಸಿನ ಕನ್ನಡ ಪ್ರಶ್ನೆ ಪತ್ರಿಕೆ ಎಷ್ಟು ಹಾಸ್ಯಾಸ್ಪದ ಅವಿನಾಶ್ ಅಂತ ಹೇಳಿದ್ರೆ, ಬಸವಣ್ಣನ 3 ಸಾಲುಗಳನ್ನ ಕೊಟ್ಟಿರ್ತಾರೆ. 3 ಸಾಲುಗಳು. ಇದು ನಿಮ್ಗೆ ಇಷ್ಟವಾದ ಸಾಲು ಯಾವುದು, ಅವನು ಏನ್ ಬರೆದ್ರು ಮಾರ್ಕ್ಸ್ ಕೊಡ್ಲೇಬೇಕು. ಅದೇ ಮತ್ತೆ ಯಾವ್ದನ್ನ ಬರೆದು ಕೊಡ್ಲೇಬೇಕು. 2ನೇ ಪ್ರಶ್ನೆ, ಆ ಸಾಲು ನಿಮ್ಗೆ ಯಾಕೆ ಇಷ್ಟ ಆಯ್ತು, ಅವನ ಇಷ್ಟ ಅದು, ಅವ್ನು ಏನ್ ಬರೆದು ಕೊಡ್ಲೇಬೇಕು ಅದಕ್ಕೆ. ಸೊ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಸಂಧಿ ವಿಂಗಡಿಸ್ಕೊಂಡು ಅದನ್ನ ಹೆಸರಿಸಬೇಕಾಗಿತ್ತು. ಈಗ ವಿಂಗಡಿಸಿ ಬರೆದ್ರೆ ಸಾಕು, ಹೆಸರು ಕೊಡ್ಬೇಕು ಅಂತಿಲ್ಲ. ಸಮಾಸದ ವಿಗ್ರಹ ವಾಕ್ಯ ಮಾಡಿ ಸಾಕು, ಸಮಾಸ ಹೆಸರು ಹೇಳ್ಬೇಕು ಅಂತಿಲ್ಲ. ಸೊ ಈ ರೀತಿ ಮಟ್ಟಕ್ಕೆ ಇವತ್ತು ಪರೀಕ್ಷಾ ವ್ಯವಸ್ಥೆ ಬಂದಿರುವಾಗ 596 625 ಮಾರ್ಕ್ಸ್ ಎಂತದೂ ಅಲ್ಲ ಅದು. ಅಬ್ಸಲ್ಯೂಟ್ಲಿ ಅಲ್ಲ. ಅಂದ್ರೆ ಒಂದು ವಿಶ್ಲೇಷಣೆ, ದಿಸ್ ಅಗೇನ್ ಮೈ ಒಪಿನಿಯನ್, ಅಭಿಪ್ರಾಯಗಳು ಬಹಳ ಖಚಿತವಾಗಿದೆ. ನನ್ನ ಒಪಿನಿಯನ್ ಇದು ಆಕ್ಚುಲಿ. ಸೊ ಯಾರು ತಪ್ಪು ತಿಳ್ಕೊಳ್ಬಾರ್ದು, ಯಾರನ್ನು ಹರ್ಟ್ ಮಾಡೋ ಉದ್ದೇಶ ಅಲ್ಲ. ರ್ಯಾಂಕ್ ಎಲ್ಲ ಬಂದಿರೋರು ಸ್ವಲ್ಪ ಜಾಸ್ತಿ ಮಾರ್ಕ್ ಎಲ್ಲ, ನಾವೆಲ್ಲ ಒಂದು ಲೆವೆಲ್ಗೆ ಅಷ್ಟೇ, ಒಂದು 60 59 ಪಾಸ್ ಪಾರ್ಟಿ.
ಸೊ ರ್ಯಾಂಕ್ ಬಂದಿರತಕ್ಕಂತ ಮಕ್ಕಳ ಬಗ್ಗೆ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ರೆಸ್ಪೆಕ್ಟ್ ಇದೆ, ರೆಸ್ಪೆಕ್ಟ್ ಈ ಮಾತನ್ನ ಹೇಳ್ತಾ ಇದ್ದೇವೆ. ಹಿಂದೆ ಕಳೆದ 4 ವರ್ಷಗಳಿಂದ ಈ ವಾಹಿನಿಯಲ್ಲಿ ಕೆಲಸ ಮಾಡಿರೋ ಅನುಭವ, ರ್ಯಾಂಕ್ ಬಂದವ್ರನ್ನ ನಾವೆಲ್ಲ ಇಂಟರ್ವ್ಯೂ ಮಾಡಿದ್ದೇವೆ. ಅವ್ರನ್ನ ಮಾತಾಡ್ಸೋದೇ ಕಷ್ಟ, ಅವ್ರನ್ನ ಮಾತಾಡ್ಸೋದೇ ಕಷ್ಟ. ಅವ್ರನ್ನ ಉತ್ತರ ಕೊಟ್ಟು ಬಿಡ್ತಾರೆ ಅಷ್ಟೇ. ನನಗೆ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ. 2ನೇ ರ್ಯಾಂಕ್ ಬಂದಿರತಕ್ಕಂತ ಹುಡುಗಿಯನ್ನ ಅವಿನಾಶ್ ಇಂಟರ್ವ್ಯೂ ಮಾಡಿದ್ದೆ. ಸೆಕೆಂಡ್ ರ್ಯಾಂಕ್ ಇನ್ ದ ಸ್ಟೇಟ್ ಅವರು 596 ಮಾರ್ಕ್ಸ್ ಇದೆ ಅವಳಿಗೆ. 1 ಗಂಟೆ ಪೂರ್ತಿ ಮಾಡ್ಲಿಕ್ಕೆ ಅವಿನಾಶ್ಗೆ ಸುಸ್ತಾಯ್ತು. ಸಾಕು, ಇನ್ನೇನ್ ಪ್ರಶ್ನೆ ಕೇಳೋದು ಅಂತ ಆಗೋಗ್ಬಿಟ್ಟು, ಯಾವ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ, ಯಾವ ಪ್ರಶ್ನೆ ಕೇಳೋದು ಅಂತ ನನಗೆ ಸಾಕಾಗೋಗ್ಬಿಟ್ಟಿತ್ತು. ವಿತ್ ಡ್ಯೂ ರೆಸ್ಪೆಕ್ಟ್, ದಯವಿಟ್ಟು ಯಾರು ತಪ್ಪು ತಿಳ್ಕೊಡಿ, ಕ್ಷಮಿಸಿ ಇಫ್ ಐ ಆಮ್ ಹರ್ಟಿಂಗ್ ಯು. ಬಟ್ ಹೆಚ್ಚಿನವ್ರು ಈ ತರ ಅಂತ ನನಗೆ ಅನ್ಸಿದ್ದು. ಸೊ ಹಾಗಾಗಿ ಅವರು ಏನಂತಂದ್ರೆ ಅವ್ರಿಗೆ ತುಂಬಾ ಮಾರ್ಕ್ಸ್ ಬಂದಿದೆ ಅಲ್ಲ. ಅದಕ್ಕೆ ಒಂದು ಯಾವ ರೀತಿ ಆಗಿರ್ಬೋದು ಅಂತ ನನ್ನೊಂದು ಒಪಿನಿಯನ್ ಅಂದ್ರೆ, ಈಗ ಅವರು ಅಷ್ಟು ಗಂಭೀರ ಸ್ಥಿತಿಗೆ ತಂದು ಮೌನ ಮಾತೇ ಆಡ್ಬಾರ್ದು, 24 ಗಂಟೆ ಓದೋದು, 24 ಗಂಟೆ ಬರೆಯೋದು, ಯಾರೋ ಹೇಳಿ ಅಭ್ಯಾಸ ಮಾಡಿಸಿ ಮುಂದೆ ನಾವು ಮಾತಾಡಿಸಿದಾಗ ಅವ್ರು ಮಾತೇ ಆಡ್ಲಿಕ್ಕಿಲ್ಲ. ಆ ರೀತಿ ಪರಿಣಾಮ ಏನಾದ್ರು ಆಗಿದೆಯಲ್ಲ ಗೊತ್ತಿಲ್ಲ. ಇನ್ನೊಂದಿರ್ತಕ್ಕಂಥ ಮಕ್ಕಳು ಸ್ಟುಡಿಯೋಕ್ಕೆ ಬಂದಾಗ ನಾನು ಒಂದು ಪ್ರಶ್ನೆ ಅವ್ರಿಗೆ ಕೇಳ್ತೇನೆ. ನೀವು 3 ವರ್ಷಗಳ ಅವಧಿನಲ್ಲಿ ಸೆಲೆಬ್ರೇಷನ್ಗಳನ್ನು ಮಾಡಿಲ್ಲ, ಬರ್ಡೇಗಳನ್ನು ಮಾಡಿಲ್ಲ, ಉತ್ಸವಗಳಿಗೆ ಹೋಗ್ಲಿಲ್ಲ, ಜಾತ್ರೆಗೆ ಹೋಗಿಲ್ಲ, ಸಾಲ್ಕುಮಾರಿಗೆ ಹೋಗಿಲ್ಲ, ಪಕ್ಕದ ಮನೆಯ ಮದುವೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ, ನೀವು ಕಳ್ಕೊಂಡೆ ಅಂತ ಅನಿಸಿಲ್ವಾ? ಸರ್ ಇಲ್ಲ ಸರ್, ನಾವು ತ್ಯಾಗ ಮಾಡ್ತಾ ಇದ್ದೇವೆ, ನಮ್ಮ ಟಾರ್ಗೆಟ್ ತ್ಯಾಗ ಮಾಡ್ತಾ ಇದ್ದೇವೆ. ಇದು ರೆಡಿಮೇಡ್ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಈ ಸಿಡಿ ಹಾಕಿದ್ ಯಾರು? ಅವರ ತಲೆಯಲ್ಲಿ ಸಿಡಿ ಹಾಕಿದ್ ಯಾರು ಅಂದ್ರೆ ಟೀಚರ್ಸ್ ಮತ್ತು ಪೇರೆಂಟ್ಸ್. ನೀನು ಸ್ಯಾಕ್ರಿಫೈಸ್ ಮಾಡ್ತಾ ಇದೀಯಾ, ತ್ಯಾಗ ಮಾಡ್ತಾ ಇದೀಯಾ, ದೇವರ ಅದ್ಭುತ ಇದು. ಆ ಮಗುವಿನ ಹ್ಯಾಪಿನೆಸ್ ನ ಕಳ್ಕೊತಾ ಇದೀವಲ್ಲ, ಕಸದುಕೋತಾ ಇದೇವಲ್ಲ ಹ್ಯಾಪಿನೆಸ್ ಅನ್ನ. ಸಿಟ್ಟು ಬರ್ತಾ ಇದೆ ನಂಗೆ ಸಿಸ್ಟಮ್ ಮೇಲೆ. ಇದೊಂದು. ಆಮೇಲೆ ಇನ್ನೊಂದೇನಂತಂದ್ರೆ, ಆನ್ ದ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ, ಅದನ್ನ ಹೇಳೋ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳೋದಕ್ಕಿಂತ ಮುಂಚೆ, ಈಗ 90-95 ಬಂದವ್ರದ್ದೆಲ್ಲ ಅವ್ರಿಗೊಂದು ಕಿವಿ ಮಾತು ಏನಂತಂದ್ರೆ, ನೀವು ಅಷ್ಟು ಮಾರ್ಕ್ಸ್ ತೆಗೆದಿದ್ದೀರಿ, ಯು ಶುಡ್ ಸೆಲೆಬ್ರೇಟ್. ಖಂಡಿತ ಭಾಳ ಇಂಪಾರ್ಟೆಂಟ್. ಯು ಶುಡ್ ಸೆಲೆಬ್ರೇಟ್. ನೀವು ಸೆಲೆಬ್ರೇಟ್ ಮಾಡಬೇಕು. ಈಗ 3-4 ಮಂದಿ ಅವರು ಇದರಲ್ಲಿ ನೋಡಿದ್ರಿ, ಈಗ ನಾವು ಬೈಟ್ಸ್ ನೋಡಿದಿರಿ ನೀವು, ನಮ್ದು ನ್ಯೂಸ್ ಅಲ್ಲಿ ನೀವು ನೋಡಿದಿರ್ಬೋದು. ಅವ್ರು ತುಂಬಾ ಡಲ್ ಆಗಿ ಮಾತಾಡ್ತಾ ಇದ್ರು. ಐ ಫೆಲ್ಟ್ ತುಂಬಾ ಡಲ್ ಆಗಿ, ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ದೇವೆ. ಏನಂತಂದ್ರೆ ತುಂಬಾ ಡಲ್ ಆಗಿ ಮಾತಾಡಿದ್ರು. ನನಗೆ ನನ್ನೊಂದು ಅಬ್ಸರ್ವೇಷನ್ ನಿಮ್ಗೆ ಹೇಳ್ತೇನೆ, ಕಮಲ್ ಕೂಡ ಗಮನಿಸ್ಕೊಂಡಿದ್ದಾನೆ. 99.8% ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಹುಡುಗಿ ಸ್ಯಾಟಿಸ್ಫೈ ಆಗಿರೋದಿಲ್ಲ. ಸರ್ 2 ಮಾರ್ಕ್ಸ್ ಹೋಯ್ತು ಸರ್, 1 ಮಾರ್ಕ್ಸ್ ಕಳ್ಕೊಂಡೆ ಸರ್. ಅದ 45% ಮಾರ್ಕ್ಸ್ ತಗೊಂಡು ಸೆಲೆಬ್ರೇಟ್ ಮಾಡ್ತಾರೆ, ಗಮ್ಮತ್ತಲ್ಲಿದ್ದಾನೆ. ನಾನು ಪಾಸ್ ಆಗಿಬಿಟ್ಟೆ, ಜಗತ್ತಿಗೆ ಗೆದ್ದು ಬಿಟ್ಟೆ ನಾನು. ಅಲ್ಲ ಅಂದ್ರೆ 3-4 ಬೈಟ್ಸ್ ಗಳನ್ನ ಅಬ್ಸರ್ವ್ ಮಾಡಿ ಈ ಮಾತನ್ನ ಹೇಳೋದು. ತುಂಬಾ ಡಲ್ ಆಗಿ, ನಾನು ಇಷ್ಟು ಮಾರ್ಕ್ ತೆಗೆದೆ, ನನಗೆ 95 ಬಂತು, ನನಗೆ 100 ಬಂತು, ನನಗೆ ಸೆಲೆಬ್ರೇಟ್ ಮಾಡಿ ಹೇಳಿ. ನನಗೆ ಇಷ್ಟು ಬಂತು, ನನಗೆ ಇಷ್ಟು ಬಂತು, ಐ ಆಮ್ ಸೋ ಹ್ಯಾಪಿ, ನನಗೆ ತುಂಬಾ ಇದು ಮಾಡಿ ಸೆಲೆಬ್ರೇಟ್ ಮಾಡಿ ಹೇಳಿ. ಅದನ್ನ ಹೀಗೆ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಹೀಗೆ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ. ನೀವು ಹೀಗೆ ಹೇಳಿ. ಸೊ ದಟ್ ಇಸ್ ಮೈ ಸಜೆಷನ್ ಟು. ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಕೂಡ ಬಹಳ ದೊಡ್ಡ ಸಾಧನೆ ಮಾಡ್ಕೊಂಡವ್ರು ಇದ್ದಾರೆ. 100 ಮಂದಿ ಹೆಸರು ಹೇಳ್ತೇನೆ ನಾನು ಇವತ್ತು. ಖಂಡಿತವಾಗಿ ನಾನು ಕ್ಯಾಮರಾ ಮುಂದೆ ಹೇಳ್ತೇನೆ. ರವಿ ಬೆಳಗೆರೆ, ತರ ಸುಬ್ಬರಾವ್, ಅನಂತ ಕೃಷ್ಣರಾವ್, ಶ್ರೀನಿವಾಸ ರಾಮಾನುಜಂ, ಇಂತಹ ಮಹಾನ್ ಪ್ರತಿಭೆಗಳು, ಅಟಲ್ ಬಿಹಾರಿ ವಾಜಪೇಯಿ, ರಾಜೀವ್ ಗಾಂಧಿ, HD ಕುಮಾರಸ್ವಾಮಿ, AR ರೆಹಮಾನ್, ಇವರೆಲ್ಲ ಫೇಲ್ ಆದವರ ಪಟ್ಟಿಯಲ್ಲಿದ್ದಾರೆ. ದುನಿಯಾ ವಿಜಯ್, ಬಹಳ ಮಂದಿ ಇದ್ದಾರೆ. ಅಂಬರೀಷ್ ಇರ್ಬೋದು, ದರ್ಶನ್ ಇರ್ಬೋದು, ಇವರೆಲ್ಲ ಫೇಲ್ ಆಗಿರತಕ್ಕಂಥವ್ರು. ದರ್ಶನ್ ಏನು ಗೊತ್ತಿಲ್ಲ, ಫೈಲ್ ನಂಬರ್ 1. ಅಮೀರ್ ಖಾನ್ ಫೇಲ್ ಆಗಿದ್ರು, ಅಮೀರ್ ಖಾನ್ ಸೆಕೆಂಡ್ PC ಫೇಲ್ ಆಗಿದ್ರು. ಸಚಿನ್ ತೆಂಡೂಲ್ಕರ್ ಎಂತಹ ಅದ್ಭುತ ಸಾಧನೆ ಮಾಡಿದ್ರು. ಅದರ ವಯಸ್ ವರ್ಷ ಕೊಟ್ಟರು ಹೇಳ್ತೇನೆ, ನಾನು ಮತ್ತೆ ಹೇಳ್ತೇನೆ. ರ್ಯಾಂಕ್ ಬಂದಿರತಕ್ಕಂಥ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಇವತ್ತು? ಅವರಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದವರು ಇದ್ದಾರೆ. ಇವತ್ತು ಹಾರ್ವರ್ಡ್ ಇನ್ಸ್ಟಿಟ್ಯೂಟ್ ಅಲ್ಲಿ ರ್ಯಾಂಕ್ ಬಂದಿರತಕ್ಕಂತಹ SM ಕೃಷ್ಣ ಒಳ್ಳೆ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಲ್ಲೂ ಕೂಡ ಉತ್ತಮ ಉದಾಹರಣೆಗಳಿವೆ. ಸುಬ್ರಹ್ಮಣ್ಯಂ ಸ್ವಾಮಿ ಇದ್ದಾರೆ, ಆಮೇಲೆ ಇವರು ಚಿದಂಬರಂ ಅವರು ರ್ಯಾಂಕ್ ಹೋಲ್ಡರ್. ಆಮೇಲೆ ಕೃಷ್ಣ ಬೈರೇಗೌಡ UK ಇಂದ ಯೂನಿವರ್ಸಿಟಿಯಿಂದ ಬಂದವರು, ಅವರು ಕೂಡ ಒಳ್ಳೆ ಸಾಧನೆಗಳನ್ನ ಮಾಡಿದ್ದಾರೆ. ಸೊ ಎರಡು ಕೂಡ ಖಚಿತವಾಗಿ ನಮಗೆ ಇದೆ ಅಂತ ಹೇಳಿಕ್ ಸಾಧ್ಯ ಆಗೋದಿಲ್ಲ, ಯಾವುದನ್ನು ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ರ್ಯಾಂಕ್ ಬಂದವರು ಸಕ್ಸಸ್ ಆಗಿದ್ದಾರೆ, ಫೇಲ್ ಆದವರು ಲೈಫ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಮೋರ್ ಸಕ್ಸಸ್ ಇದೆ ಅಂತ. ರ್ಯಾಂಕ್ ಬಂದವರಿಗಿಂತ ಫೇಲ್ ಆದವರು ಸುಮಾರು ಜನ ಇದ್ದಾರೆ, ತಟ್ಟಂತ 100 ಜನ ಹೆಸರು ಹೇಳ್ಬೋದು. ಪ್ರಾಬಬ್ಲಿ ನಂದೊಂದು ಕಾಲೇಜಿನ ಒಂದು ಎಕ್ಸಾಂಪಲ್ ಕೊಟ್ಟು ನಾವು ಬ್ರೇಕ್ ತಗೊಳ್ಳೋಂಥ ಟೈಮ್ ಆಗಿರ್ಬೋದು. ನಂದೇ ಕ್ಲಾಸಲ್ಲಿ ಒಂದಿಬ್ರು ಹುಡುಗಿಯರಿದ್ರು, ಅವರು ಒಟ್ಟೊಟ್ಟಿಗೆ ಕೂತ್ಕೋತಾ ಇದ್ರು. ಒಟ್ಟೊಟ್ಟಿಗೆ ಒಂದು 60 ಜನ ಇದ್ವಿ ನಾವು ಕ್ಲಾಸಲ್ಲಿ. ಅವರು ನಮ್ಮ ಕ್ಲಾಸಿನ ಅವರಿಬ್ರು ಒಂದು 4 ಜನರನ್ನು ಬಿಟ್ಟು ಬೇರೆ ಯಾರ ಹತ್ರನೂ ಮಾತೇ ಆಡಿರ್ಲಿಲ್ಲ. ಅವರು ನೆವರ್ ದೇ ಸ್ಪೋಕ್ ಟು ಎನಿ ಅದರ್ ಇನ್ ದ ಕ್ಲಾಸ್. ಯಾರ ಹತ್ರನೂ ಮಾತಾಡಿರ್ಲಿಲ್ಲ. ಅವ್ರಾಯ್ತು, ಅವ್ರು ಬಂದ್ರು, ಅವ್ರು ಚೆನ್ನಾಗಿ ಮಾತು ತೆಗಿತಾ ಇದ್ರು. ಅವರು ಫಸ್ಟ್ ಸೆಕೆಂಡ್ ಬರ್ತಾ ಇದ್ರು. ಅವ್ರ ಪುಸ್ತಕ, ಅವ್ರ ಕ್ಲಾಸ್ ಟೀಚರ್ ಅಷ್ಟೇ ಫಸ್ಟ್ ಸೆಕೆಂಡ್ ಬರ್ತಾ ಇದ್ರು ಅವರು. ಬಟ್ ಮೇ ಬಿ ಅವರು ಅವರ ಲೈಫನ್ನು ಎಂಜಾಯ್ ಮಾಡಿ, ಕಾಲೇಜ್ ಲೈಫನ್ನು ಅವ್ರು ಎಂಜಾಯ್ ಮಾಡಿಲ್ಲ.
ಕಾಲೇಜ್ ಲೈಫ್ ಅನ್ನು ಎಂಜಾಯ್ ಮಾಡಿ. ನೀವು ಅಲ್ಲಿ ಕಾಲೇಜಲ್ಲಿ ಇದ್ದೀರಾ, ಇರೋದು ನೀವು 3 ವರ್ಷ ಕಾಲೇಜಲ್ಲಿ, ಆ ಲೈಫ್ ಅನ್ನು ಎಂಜಾಯ್ ಮಾಡಿ, ಮಾರ್ಕು ತೆಗಿರಿ, ಲೈಫ್ ಅನ್ನು ಎಂಜಾಯ್ ಮಾಡಿ ಅಂತ. That's what I have to say. ಮತ್ತೆ ನಾನು ಫಸ್ಟ್ ಸೆಕೆಂಡ್ ರ್ಯಾಂಕ್ ಬಂದವ್ರ ಬಗ್ಗೆ ಸಾಕಷ್ಟು ಹೇಳಿಕ್ ಬಾಕಿ ಇದೆ. ಸೊ ಬ್ರೇಕಿಗೆ ಹೋಗ್ತಾರೆ ನಂಗೆ ಅನಿಸ್ತಾ ಇದೆ, ತುಂಬಾ ಹೇಳುವಂತ ಕೆಲಸಗಳು ಬಾಕಿ ಇದೆ. ಸೊ ಈ ಸಂವಾದ ಕಾರ್ಯಕ್ರಮ ಅದ್ಭುತವಾಗಿ ಮುಂದುವರಿತಾ ಇದೆ, ಯಾಕಂದ್ರೆ 3 ಜನರ ಥಾಟ್ಸ್ ಹೊಂದಿರುತ್ತೆ. ಈ ಪರೀಕ್ಷಾ ಸಿಸ್ಟಮ್ ಅನ್ನ ಬದಲಾಯಿಸುವವರೇ ಕೂಡ ಇಂತಹ ಪ್ರತಿಭೆಗಳನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರೆಡಿಮೇಡ್ ಪ್ರತಿಭೆಗಳು, ಎಲ್ಲ ಸಿಡಿಗಳು ನಾನು ತ್ಯಾಗ ಮಾಡ್ತಾ ಇದ್ದೇನೆ. ನೀವು ಪ್ರಶ್ನೆ ಕೇಳಿ, ಮಕ್ಕಳನ್ನ ಪ್ರಶ್ನೆ ಕೇಳೋದು, ನಿಮ್ಮ ರ್ಯಾಂಕ್ ಬಂತಲ್ಲ ಏನ್ ಕಾರಣ ಅಂತ. ಪೇರೆಂಟ್ಸ್ ಕಾರಣ, ಅಪ್ಪ ಕಾರಣ, ಅಮ್ಮ ಕಾರಣ, ಅಧ್ಯಾಪಕರ ಕಾರಣ, ಪ್ರಿನ್ಸಿಪಾಲ್ ಕಾರಣ. ಒಂದು ಮಗು ಕೂಡ ನಾನ್ ಕಾರಣ ಅಂತ ಹೇಳುದಿಲ್ಲ. ಎಂತ ವಿಪರ್ಯಾಸ ಇದು ಪಾಯಿಂಟ್. 16 ಗಂಟೆ ಓದಿಲ್ವಾ ಪುಣ್ಯ, ನೀನ್ ಓದಿಲ್ವಾ, ನೀನ್ ನಿದ್ದೆ ಬಿಟ್ಟಿಲ್ವಾ, ನೀನ್ ಊಟ ಬಿಟ್ಟಿಲ್ವಾ, ನೀನ್ ಕಾರಣ ಅಲ್ವಾ? ನಿನ್ನ ಪ್ರತಿಭೆ ಏನಿಲ್ವಾ? ಹಾಗಾದ್ರೆ ಎಲ್ಲ ಅಪ್ಪ ಮನೆಗೆ ಕೊಡ್ತೀರಿ, ನೀವು ನಿಮ್ದೇನಿಲ್ವಾ? ನಾನು ಕೇಳುವಂತ ಪ್ರಶ್ನೆ ಉತ್ತರ ಕೊಡೋದಿಲ್ಲ ಮಕ್ಕಳು. ನಿಜ ಅದು ಮರ್ತೇ ಹೋಗ್ಬಿಟ್ಟಿರುತ್ತೆ ಅವ್ರಿಗೆ. ನಾನು ಓದಿದ್ದೇನೆ ಅನ್ನೋದೇ ಮರ್ತು. ಆ ರೀತಿ ಒಂದು ಎಲ್ಲೋ ಸೊಸೈಟಿ ಅವ್ರ ಮೇಲೆ ದೊಡ್ಡ ಪ್ರೆಷರ್ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಆಮೇಲೆ ಇನ್ನೊಂದು ಏನಂದರೆ ಭಾಳ ಮುಖ್ಯವಾಗಿ, ಈಗ ಸುಮಾರು ಜನ ಈಗ ಫೇಲ್ ಆದಮೇಲೆ ಒಂದು ಬೆಟ್ಟವೇ ತಲೆ ಮೇಲೆ ಬಿತ್ತು ಅನ್ಕೊಂಡ್ಬಿಡ್ತಾರೆ. ಹೇಳ್ದೆ ಕೇಳಿದ್ರೆ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಅದ್ರ ಹಿಂದಿನ ದಿವಸ ವಿಚಾರಿಸಿ ನೋಡಿದಾಗ ಪೇರೆಂಟ್ಸ್ ಏನೋ ಬೈದಿರ್ತಾರೆ, 85 ಬಂತು, ಒಂದು 95 ಬಂದಿದ್ರೆ ನಿಮ್ಗೆ MBBS ಇನ್ನೊಂದು 2 ವರ್ಷಗಳ ಹಿಂದೆ ಒಬ್ಬಳು ಹುಡುಗಿ, ಹಳ್ಳಿ ಹುಡುಗಿ, ತನ್ನ ಅಂಕಲಿಗೆ ಫೋನ್ ಮಾಡಿದ್ಲು, ಸರ್ ನೆಟ್ ಸಿಗ್ತಾ ಇಲ್ಲ ಅಂಕಲ್, ಇಲ್ಲಿ ನನ್ನ ರಿಸಲ್ಟ್ ನೋಡಿ ಹೇಳ್ತೀರಾ? ಅಂಕಲ್ ನೆಟ್ ನೋಡಿಲ್ಲ, ತಮಾಷೆಗೆ ನೀನು ಫೇಲ್ ಅಮ್ಮ ಅಂತ ಹೇಳಿದ್ರು. ಇವಳು ಮೊಬೈಲ್ ಕಿವಿಗೆ ಹಿಡ್ಕೊಂಡೇ ಹೋಗಿ ಬಾವಿಗೆ ಹಾರಿತು. ಅವಳ ಹೆಣತೆ ಎಲ್ಲ ಅಳ್ಳಿಗೆ ಸ್ಟಾರ್ಟ್ ಆಯ್ತು. ರಿಸಲ್ಟ್ ನೋಡಿದಾಗ ಅವಳು 2nd ಕ್ಲಾಸ್ ಪಾಸ್ ಆಗಿದ್ದೆ SLC ನಲ್ಲಿ. ಇವತ್ತು ಹೊಟ್ಟೆ ಉರಿತಾ ಇದೆ ನನಗೆ. 99.8% ರ್ಯಾಂಕ್ ಮಾರ್ಕ್ಸ್ ಬಂದಿರತಕ್ಕಂಥ ಹುಡುಗಿ ನಿಮ್ಗೆ ಗೊತ್ತಿದೆ ಸುಸೈಡ್ ಮಾಡ್ಕೊಂಡದು. ಸೆಕೆಂಡ್ PC 99.8% ಮಾರ್ಕ್ಸ್ ಬಂದಿದೆ ಅವಳಿಗೆ. ಅವಳ ಬದ್ದ ಡೆತ್ ನೋಟ್ ಬಹಳ ಅದ್ಭುತ ಇದೆ. ಮತ್ತೆ ಹೇಳ್ತೇನೆ ನಾನು ಬ್ರೇಕ್ ನಂತರ. ಖಂಡಿತ ಸರ್, ಖಂಡಿತ. ಈ ಪಾಯಿಂಟ್ ಬಗ್ಗೆ ಒಂದು ನೋಟ್ ನಾವು ಆಡಿಯನ್ಸ್ ಕೊಡಲೇಬೇಕು. ನಿಮ್ಮ ಪರ್ಫಾರ್ಮೆನ್ಸ್ ಏನು ಅಂತ ನಿಮ್ಗೆ ಚೆಂದ ಗೊತ್ತಿರ್ತದೆ ಅಲ್ವಾ ಸರ್? ಖಂಡಿತ ನನ್ನ ಪರ್ಫಾರ್ಮೆನ್ಸ್ ಏನು, ನಾನು ಮಾಡೋ ಸಾಮರ್ಥ್ಯ ಅದು ನನಗೆ ನಂಬಿಕೆ ಇದ್ಮೇಲೆ, ವಿಶ್ವಾಸ ಇದ್ಮೇಲೆ ನಾವು ಮತ್ತೊಮ್ಮೆ ರಿವ್ಯಾಲ್ಯೂಯೇಷನ್ ಹಾಕುವ. ದುಡ್ಕೋದು ಬೇಡ ಜೀವನದಲ್ಲಿ. ಅಲ್ಲ, ನಾವು ಬರ್ದೀವಿ ಅಂದಮೇಲೆ ಮಾರ್ಕ್ಸ್ ಕೊಡಲೇಬೇಕಲ್ಲ. ಕೊಟ್ಟಿಲ್ಲ ಅಂದ್ರೆ ನಾವು ಕೇಳುವ. ಇವತ್ತು ಬೇಕಾದ್ರೆ ಸೌಲಭ್ಯ ಇದೆ, ಜಸ್ಟ್ 400-500 ಕೊಟ್ಟರೆ ಒಂದು ನಮ್ಮ ಪೇಪರ್ ಕೊಡ್ತಾರೆ, ನೋಡುವ, ಯಾಕೆ ಕೇಸ್ ಮಾಡುವ, ಮತ್ತೆ ಮಾರ್ಕ್ಸ್ ತೆಗಿಯುವ, ಜೀವನದಲ್ಲಿ ಮುಂದೆ ಹೋಗುವ. ಅದು ಬಿಟ್ಟು ದಿಢೀರ್ ಅಂತೇಳಿ ಒಂದು ಏನೋ ಟೆಕ್ನಿಕಲಿ, ಎಷ್ಟೋ ಬಾರಿ ಪ್ರತಿಭಾವಂತರದ್ದು ಟೆಕ್ನಿಕಲಿ 00 ಬಂದುಬಿಟ್ಟಿರ್ತದೆ. ಪ್ರಿಂಟ್ ಮಾಡುವಾಗ 90 ಬರುವಾಗ 00 ಬಂದಿರ್ತದೆ. ಇವ ಅದನ್ನು ಅಪ್ಸೆಟ್ ಆಗಿ ಬಾವಿಗಾರೋದು, ಸೊಸೈಟಿ ಮಾಡೋದು. ಒಂದು ಮಾತು ಸೇರಿಸ್ತೇನೆ ನಾನು. ನಮ್ಮ ಪರೀಕ್ಷಾ ಸಿಸ್ಟಮ್ ಇವತ್ತು ಹೇಗಿದೆ ಅಂತ ಒಂದು ಮಾತು ಸೇರಿಸಬೇಕು ನಾನು. ಶ್ರೀನಿವಾಸ ರಾಮಾನುಜಂ ಅಂತ ದೈತ್ಯ ಪ್ರತಿಭೆ, ಗಣಿತ ಪ್ರತಿಭೆ, 10ನೇ ಕ್ಲಾಸಲ್ಲಿ ಫೇಲ್ ಆಯ್ತು. ಯಾಕೆ ಫೇಲ್ ಆಯ್ತು? ಮ್ಯಾಥ್ಸಲ್ಲಿ 100 ಬಂತು, ಇಂಗ್ಲಿಷಲ್ಲಿ 0 ಬಂತು. ಆ ಹುಡುಗ ಇಡೀ ಮ್ಯಾಥ್ಸ್ ಅನ್ನೇ ಓದ್ತಾ ಇದ್ದ. ಮ್ಯಾಥ್ಸ್ ಅವನಿಗೆ ಪ್ಯಾಷನ್, ಇಂಗ್ಲಿಷ್ ಆಸಕ್ತಿ ಇಲ್ಲ, ಇಂಗ್ಲಿಷ್ ಓದಿಲ್ಲ, 0 ಮಾರ್ಕ್ಸ್ ಬಂತು. ಅದೇ R.K. ನಾರಾಯಣ್, ಮಾಲ್ಗುಡ್ ಡೇಸ್ ಬರೆದಿರ್ತಕ್ಕಂಥ ಮಹಾನ್ ಲೇಖಕ R.K. ನಾರಾಯಣ್ SLC ಫೇಲ್ ಆದ್ರು. ಯಾಕೆ ಫೇಲ್ ಆದ್ರು? ಇಂಗ್ಲಿಷ್ 100 ಬಂತು, ಮ್ಯಾಥ್ಸ್ 0 ಬಂತು. ಇಂಗ್ಲಿಷ್ ಅವರ ಪ್ಯಾಷನ್ ಆಗಿತ್ತು, ಮ್ಯಾಥ್ಸ್ ಅವರಿಗೆ ಓದ್ಲಿಕ್ಕೆ ಆಗ್ಲಿಲ್ಲ, ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿತ್ತು. ಇವತ್ತು ನಮ್ಮ ಮಕ್ಕಳಿಗೆ ಆಯ್ಕೆಗಳಿಲ್ಲ, ಎಲ್ಲ ಓದ್ಲೇಬೇಕು ಗ್ರಾಚಾರ. ಖಂಡಿತ, ಎಂತ ವಿಪರ್ಯಾಸ ನೋಡಿ ಸರ್. ಎಸ್ ಸರ್, ನಾವು ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರ್ಸೋಣ. ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಬಹಳ ಮುಖ್ಯವಾದಂಥ ಅನಿಸಿದ್ರು ಕೂಡ ತುಂಬ ಸಿಂಪಲ್ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಇದು ಚರ್ಚೆ. ಖಂಡಿತ ಇದನ್ನು ನೀವು ಇನ್ನಷ್ಟು ಇದು ತುಂಬ ಒಳ್ಳೆಯ ಚರ್ಚೆ ಆಗಲಿಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪಾಸ್ ವರ್ಸಸ್ ಫೇಲ್ ವಿರಾಮದ ಬಳಿಕ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇದು ಪಾಸ್ ವರ್ಸಸ್ ಫೇಲ್ ಅಂತಕ್ಕಂಥ ಜಸ್ಟ್ ಮಾತುಕತೆ, ಜಸ್ಟ್ ವಿಶ್ಲೇಷಣೆ. ಇದನ್ನು ಯಾರೂ ಕೂಡ ಸೀರಿಯಸ್ ಆಗಿ ತಗೊಳ್ಬೇಕಾ ಅಗತ್ಯ ಇಲ್ಲ. ಇದರಲ್ಲಿ ಉಪಯುಕ್ತ ಅನಿಸಿದ್ದನ್ನು ಮಾತ್ರ ತಗೊಳ್ಬೋದು, ಅನುಪಯುಕ್ತ ಅನಿಸಿದ್ದನ್ನು ದಯವಿಟ್ಟು ಕ್ಷಮ ಮಾಡಿ ಕೈ ಬಿಟ್ಬಿಡ್ಬೋದು. ಇದು ನಮ್ಮ ರಿಕ್ವೆಸ್ಟು. ಯಾಕೆಂದರೆ ಇದರಲ್ಲಿ ನಮ್ಮ ಫೇಲ್ ಆದವ್ರಿಗೂ ನಾವು ಆತ್ಮವಿಶ್ವಾಸವನ್ನು ಕೊಡಬೇಕು, ಪಾಸ್ ಆದವ್ರಿಗೂ ನಾವು ಅಭಿನಂದನೆಯನ್ನು ತಿಳಿಸಲೇಬೇಕು. ಆ ಒಂದು ವಿಶೇಷ ಕಾರ್ಯಕ್ರಮ ಇದು. ಅದರಲ್ಲಿ ಈ ಎರಡೂ ವರ್ಗದಲ್ಲಿ ದೊಡ್ಡ ದೊಡ್ಡ ಸಾಧಕರಿದ್ದಾರೆ. ಆ ಸಾಧಕರು ಮತ್ತು ಅವರು ಬೆಳೆದು ಬಂದ ಹಾದಿ ಮತ್ತು ಮುಂದೆ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಯಾವ ರೀತಿಯಾದ ಒಂದು ಉಡಾಫೆಯ ಜೊತೆಗೆ ಒಳ್ಳೆಯ ಜೀವನ ಆಹ್ಲಾದತೆಯ ಜೊತೆಗೆ ಜೀವನ ಪ್ರೀತಿಯನ್ನು ಈ ಶಿಕ್ಷಣದ ಜೊತೆಗೆ ಹೇಗೆ ತೆಗೆದುಕೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವರು ತುಂಬ ಇಬ್ಬರು ಕೂಡ ಅನುಭವವನ್ನು ಪಡೆದಂಥವ್ರು. ಅದಕ್ಕೆ ಇವರಿಬ್ಬರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಬನ್ನಿ, ಮತ್ತೊಮ್ಮೆ ತಮಗೆಲ್ಲ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಪಾಸ್ ವರ್ಸಸ್ ಫೇಲ್. ಕಮಲ್ ಅವರಿಗೆ ಮತ್ತು ಅವಿನಾಶ್ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. 2 ಬ್ಲಾಸ್ಟ್ನ ಸ್ಟಾರ್ಟಿಂಗ್ ಕೊಡಬೇಕು ಅಂತ ಆಸೆ ಪಡ್ತೇನೆ. ಇದು ಬುಕ್ಕಲ್ಲಿ ನಾನು ಓದಿರ್ತಕ್ಕಂಥದ್ದು.
ಮಣಿಪಾಲದ KMC ನಲ್ಲಿ ಫಸ್ಟ್ ಬ್ಯಾಚ್ ನಲ್ಲಿ 2 ಜನ ಇದ್ರು, ತುಂಬಾ ಪ್ರತಿಭಾವಂತರು. ಒಬ್ರು ಯಾವತ್ತೂ ಫಸ್ಟ್ ರ್ಯಾಂಕ್ ಅನ್ನ ಪಡ್ಕೋತಾ ಇದ್ರು, ಇನ್ನೊಬ್ರು ಯಾವಾಗಲೂ ಸೆಕೆಂಡ್ ರ್ಯಾಂಕ್ ಪಡ್ಕೋತಾ ಇದ್ರು. ಫಸ್ಟ್ ರ್ಯಾಂಕ್ ಪಡ್ಕೊಳ್ತಾ ಇರ್ತಕ್ಕಂಥ ವ್ಯಕ್ತಿ ಮುಂದೆ ಏನಾದ ನನ್ಗೆ ಗೊತ್ತಿಲ್ಲ. ಚಿನ್ನದ ಪದಕ ಸಿಕ್ಕಿತ್ತು, MD ಮಾಡಿದ್ರು, ಅಲ್ಲೂ ಕೂಡ ಗೋಲ್ಡ್ ಮೆಡಲ್ ತಗೊಂಡ್ರು, ನಂಗೆ ಗೊತ್ತಿಲ್ಲ. ಸೆಕೆಂಡ್ ರ್ಯಾಂಕ್ ಬಂದಿರತಕ್ಕಂಥ ವ್ಯಕ್ತಿ ತನ್ನ ಬದುಕನ್ನ ಕಟ್ಕೊಳ್ಳೋ ಕೆಲಸವನ್ನ ಮಾಡಿದ್ರು, ಸಮಾಜಕ್ಕೆ ಒಳ್ಳೆದನ್ನ ಕೊಡ್ತಾ ಹೋದ್ರು. ಇವತ್ತು ಅವರು ಕರ್ನಾಟಕ ಸರ್ಕಾರಕ್ಕೆ ಮೆಡಿಕಲ್ ಅಡ್ವೈಸರ್ ಆಗಿದ್ದಾರೆ, ಬಿಹಾರ ಗವರ್ಮೆಂಟ್ಗೆ ಮೆಡಿಕಲ್ ಅಡ್ವೈಸರ್ ಆಗಿದ್ದಾರೆ. ಅವ್ರನ್ನ ಡಾಕ್ಟರ್ BM ಹೆಗ್ಡೆ ಅಂತ ಕರೀತಾರೆ. ಇವತ್ತು ಯೂಟ್ಯೂಬ್ ನೀವು ಹುಡುಕ್ತಾ ಹೋದ್ರೆ ಅತಿ ಹೆಚ್ಚು ಲೈಕ್ಸ್ ಬಂದಿರತಕ್ಕಂಥ ಭಾಷಣ ಮಾಡಿದ ಡಾಕ್ಟರ್ BM ಹೆಗ್ಡೆ ಅವರು ಸೆಕೆಂಡ್ ರ್ಯಾಂಕ್ ತಗೊಂಡವರು. ಫಸ್ಟ್ ರ್ಯಾಂಕ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ಏನಾಯ್ತು, ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್. ಆ ವ್ಯಕ್ತಿ ಇವತ್ತು ಎಲ್ಲಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಹಾಗಿದ್ರೆ ಪರೀಕ್ಷೆ ಮರ್ಮ ಏನು, ರ್ಯಾಂಕ್ಗಳ ಮರ್ಮ ಏನು ಯೋಚನೆ ಮಾಡಬೇಕು ನಾವು. 2ನೇ ಉದಾಹರಣೆ ಕೊಡ್ತೇನೆ. ಸೊ ಬೆಂಗಳೂರಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ನ್ಯಾಷನಲ್ ಕಾಲೇಜ್, ಇಬ್ರು ಬೆಂಚ್ ಮೇಟ್ಸ್, ಇಬ್ರು ಕ್ಲಾಸ್ಮೇಟ್ಸ್, ಮತ್ತೆ ಇಬ್ರು ಕೂಡ ಯಾವತ್ತೂ ಕೂಡ ಫಸ್ಟ್ ಸೆಕೆಂಡಿಗೆ ಹೋರಾಟ ಮಾಡುವಂತವ್ರು. ಒಬ್ಬ ಹುಡುಗ ಫಸ್ಟ್ ತಗೊಳ್ತಾ ಹೋದ, ಗೋಲ್ಡ್ ಮೆಡಲ್ ತಕೊಂಡ, BSc ಮಾಡ್ಕೊಂಡ, MTech ಮಾಡ್ಕೊಂಡ, MSc ಮಾಡ್ಕೊಂಡ, ಜರ್ಮನಿಗೆ ಹೋದ. 2ನೇವರು BSc ಪೂರ್ತಿ ಮಾಡಿದ್ರು, ಮತ್ತೆ ಮುಂದಕ್ಕೆ ಓದ್ಲಿಲ್ಲ, ಆಧ್ಯಾತ್ಮವನ್ನ ಅಧ್ಯಯನ ಮಾಡಿ ಸ್ಟಾರ್ಟ್ ಮಾಡಿದ್ರು. ಭಗವದ್ಗೀತೆಯನ್ನ ಓದಿದ್ರು, ಬೈಬಲ್ ಅನ್ನ ಓದಿದ್ರು, ಎಲ್ಲವನ್ನ ಓದ್ಕೊಳ್ತಾ ಆಧ್ಯಾತ್ಮ ಸಾರವನ್ನು ಹೀರ್ಕೊಂಡು ಜಗತ್ತಿಗೆ ಬೆಳಕನ್ನ ಕೊಡೋ ಕೆಲಸವನ್ನ ಸ್ಟಾರ್ಟ್ ಮಾಡಿದ್ರು. ಸೆಕೆಂಡ್ ರ್ಯಾಂಕ್ ಬಂದವರನ್ನ ರವಿಶಂಕರ್ ಗುರೂಜಿ ಅಂತ ಕರೀತಾರೆ. ರವಿಶಂಕರ್ ಗುರೂಜಿ ಅಂತ ಕರೀತಾರೆ. ಹಾಗಿದ್ರೆ ಫಸ್ಟ್ ರ್ಯಾಂಕ್ ತಗೊಂಡು ಹುಡುಗ ಎಲ್ಲಿ ಹೋದ, ಜರ್ಮನಿಗೆ ಹೋದ, ತುಂಬಾ ಹಣ ಸಂಪಾದನೆ ಮಾಡಿದ. ಅವನಿಗೊಂದು ಭಯೋತ್ಪಾದಕ ಸಂಘಟನೆಗಳ ಲಿಂಕ್ ಸಿಕ್ಕಿತ್ತು, ಕನೆಕ್ಟ್ ಆದ ಹುಡುಗ. ಅಲ್ಲಿ ಬಾಂಬ್ ಮಾಡೋದನ್ನ ಕಲ್ತ, ಫ್ರಾಂಕ್ಫರ್ಟ್ ಏರ್ಪೋರ್ಟಿಗೆ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ, ಅರೆಸ್ಟ್ ಆದ. ಅಲ್ಲಿನ ಸರ್ಕಾರ ಅವರನ್ನು ಹ್ಯಾಂಗ್ ಮಾಡ್ತು. ಇವತ್ತು ಅವನು ಜಗತ್ತಲ್ಲಿಲ್ಲ. ಸೆಕೆಂಡ್ ರ್ಯಾಂಕ್ ಬಂದಿರತಕ್ಕಂಥ ಹುಡುಗ ಜಗತ್ತಿಗೆ ಬೆಳಕನ್ನ ಕೊಡ್ತಾ ಇದ್ದಾನೆ, ಫಸ್ಟ್ ರ್ಯಾಂಕ್ ಬಂದ ಹುಡುಗ ಜಗತ್ತಲ್ಲಿ ಇಲ್ಲ. ಹಾಗಿದ್ರೆ ನಮ್ಮ ಆಯ್ಕೆ ಯಾವ್ದಾಗ್ಬೇಕು? ಖಂಡಿತ ನಮ್ಮ ನಿರೀಕ್ಷೆ ಫಸ್ಟ್ ರ್ಯಾಂಕೇ ಇರಲಿ, ಆದ್ರೆ ಕೆಲವೊಂದು ಅನಿರೀಕ್ಷಿತವಾದಂತ ಘಟನೆಗಳಿವೆ. ಫಸ್ಟ್ ರ್ಯಾಂಕ್ ಬಂದವರೆಲ್ಲ ಹೀಗೆ ಆಗ್ತಾರೆ ಅಂತ ಹೇಳ್ತಾ ಇಲ್ಲ, ಜನರಲೈಸ್ ಅಲ್ಲ. ಹೌದು, ಅದು ಯಾವ ರೀತಿಯಾಗಿದೆ ನೋಡಿ. ಅದಕ್ಕೆ ನಾವು ಯಾವಾಗಲೂ ಮಾರ್ಕ್ಸ್ನ ಒಂದು ಬದಿಯಲ್ಲಿಟ್ಟು ನಮ್ಮ ಸ್ವಂತ ಸ್ಕಿಲ್ಸು, ನಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ನ ಡೆವಲಪ್ ಮಾಡೋ ಕಡೆ ಮಹತ್ವ ಕೊಡಬೇಕು ಅನ್ನೋದು. ಅದ್ಭುತವಾದ ಮಾತನ್ನ ನನ್ನ ಸ್ನೇಹಿತ ಅವಿನಾಶ್ ಆಗಿ ಹೇಳ್ತೇನೆ. ಅದ್ಭುತವಾದ ಮಾತು. ನಮ್ಮ ದೇಶದಲ್ಲಿ ಯಾವುದೇ ಒಂದು ಮಾರ್ಕ್ ನಿಮ್ಮನ್ನ ಉದ್ಯೋಗ ತನಕ ತಗೊಂಡು ಹೋಗ್ತದೆ. ಇಟ್ ಲೀಡ್ಸ್ ಟು ದ ನಿಮ್ಮ ಲಂಚ್ ಬಾಕ್ಸ್ ತನಕ ತಗೊಂಡು ಹೋಗುತ್ತೆ. ಇದು ಅವಿನಾಶ್ ಅಂತ ತೋರಿಸ್ಲಿಕ್ಕೆ ಅಷ್ಟೇ. ಅವಿನಾಶ್ ಏನು ಅವಿನಾಶ್ ತೋರಿಸ್ಬೇಕು. ಆದ್ರೆ ಆ ಮಾರ್ಕ್ಸ್ಗಳು ನಿಮ್ಗೆ ಆ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡೋದು. ಇದ್ರ ಬಗ್ಗೆ ಇವತ್ತು ಅವಿನಾಶ್ ಕಾಮತ್ ಅವರು MCJ ಮಾಡ್ಕೊಂಡು ಒಂದು ಜಾಬ್ ಅನ್ನ ತಗೊಂಡಿದ್ದಾರೆ ಹೊರತು ಇಲ್ಲಿ ಬಂದು ಹೇಗೆ ಕೆಲಸ ಮಾಡಬೇಕು ಇಲ್ಲಿ ಬಂದೇ ಕಲ್ತ್ಕೊಂಡ್ರು. MCJ ನಲ್ಲಿ ಯಾವ ಕೋರ್ಸ್ ಕೂಡ ಅವರಿಗೆ ಆಂಕರಿಂಗ್ ಮಾಡೋದನ್ನ, ಪ್ರೋಗ್ರಾಮ್ ಮಾಡೋದನ್ನ ಕಲಿಸ್ಕೊಟ್ಟಿಲ್ಲ. ಈ ಮಾತನ್ನ ಒಪ್ಕೊಳ್ತಾರೆ ಅವಿನಾಶ್. ಗಂಟೆಗಟ್ಟಲೆ ಮಾತಾಡ್ಬೋದು. ಗಂಟೆಗಟ್ಟಲೆ ಅಂತಂದ್ರೆ ಈಗ ಸ್ಟೂಡೆಂಟ್ಸ್ ಗಳಿಗೆ ಒಂದು ಫ್ರೆಂಡ್ಲಿ ಸಜೆಷನ್ ಅಂತ ಹೇಳ್ಬೋದು. ಫ್ರೆಂಡ್ಲಿ ಸಜೆಷನ್, ಜಸ್ಟ್ ತುಂಬಾ ಪ್ರೀತಿ ಮಾಡೋ ವಿದ್ಯಾರ್ಥಿ. ಹೌದು. ಸೊ ಯಂಗ್ಸ್ಟರ್ಸ್ ಅಂದ್ರೆ PUC ಮತ್ತೆ SSLC ಮುಗಿಸಿದವರಿಗೆ, SLC ಮುಗಿಸಿದವರಿಗೆ ಈಗ ನೆಕ್ಸ್ಟ್ PUC ಹೋಗೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರ್ತದೆ. ಆ ವಿಚಾರ ಬಗ್ಗೆ ನಾನು ಮಾತಾಡ್ತೇನೆ. ಖಂಡಿತ ಕಾಲೇಜ್ ಆಯ್ಕೆ ಬಗ್ಗೆ ಅಥವಾ ಈ ತರದ ಒಂದು ದಾರಿ. ಹೌದು. SLC ಮುಗಿಸಿದವರಿಗೆ PUC ಹೋಗೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. PUC ಮುಗಿಸಿದವರಿಗೆ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಇಬ್ಬರಿಗೂ ಕೂಡ ಈಗ ಕನ್ಫ್ಯೂಷನ್ ಸ್ಟೇಟ್. ಓಕೆ, ಸಿಟ್ ಮನೇಲಿ ಕೂತ್ಕೊಂಡು ಆರಾಮಾಗಿ ನೀವು ನಿಮ್ಮ ಸ್ಟ್ರೆಂತ್ಸ್ಗಳನ್ನೆಲ್ಲ ನೋಟ್ ಡೌನ್ ಮಾಡಿ, ನೆಗೆಟಿವ್ಸ್ಗಳನ್ನೆಲ್ಲ ನೋಟ್ ಡೌನ್ ಮಾಡಿ. ಫಸ್ಟ್ ನೀವು ನಿಮಗೆ ಡಿಸೈಡ್ ಮಾಡಿ ನೀವು ಯಾವ್ದು ಮಾಡಬೇಕು ಅಂತ. ನಿಮ್ಮ ಕ್ಲೋಸ್ ಫ್ರೆಂಡ್ ಯಾವ ಕಾಲೇಜಿಗೆ ಹೋದ, ಯಾವ ಸಬ್ಜೆಕ್ಟ್ ತಗೊಂಡ, ಅದ್ರ ಬಗ್ಗೆ ನೀವು ಗಮನ ಹರಿಸಬೇಡಿ. ಅಥವಾ ಇದೇ ಕಾಲೇಜಿಗೆ ಹೋಗಬೇಕು, ಅದೇ ಕಾಲೇಜಿಗೆ ಹೋಗಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಬೇಡ. ಇಸ್ ಅ ಫ್ರೆಂಡ್ಲಿ ಅಡ್ವೈಸ್, ಫ್ರೆಂಡ್ಲಿ ಸಜೆಷನ್ ಅಂತ ಹೇಳ್ಬೋದು. ಇದೆರಡು. ಆಮೇಲೆ ಸರಿನ ಮಾತಿಗೆ ಒಂದು ನಾನು ಪುಷ್ಟಿ ಕೊಡುವಂಥ ಒಂದು ವಿಚಾರವನ್ನು ಹೇಳಬೇಕು. ನೋಬಡಿ ಇನ್ ದಿಸ್ ವರ್ಲ್ಡ್, ಯಾವ ಎಂಪ್ಲಾಯರ್ ಕೂಡ ನಿಮಗೆ ನಿಮ್ಮ ಮಾರ್ಕ್ ಎಷ್ಟು, ನೀವು ಯಾವ ಕಾಲೇಜ್ ಅಂತ ಕೇಳೋದೇ ಇಲ್ಲ ಸರ್. ನೋಡಿ, 28 ವರ್ಷಗಳಿಂದ ಒಂದು ಹಳ್ಳಿ ಸ್ಕೂಲ್ ಪಾಠ ಮಾಡ್ತಾ ಇದ್ದೇನೆ. ಇದುವರೆಗೆ ಒಂದು ಮಗು ಕೂಡ ನಿಮ್ಮ ಪರ್ಸೆಂಟೇಜ್ ಎಷ್ಟು ಅಂತ ದೇವರಾಣೆ ಕೇಳಿಲ್ಲ. ಇಲ್ಲಿ ಒಬ್ರು ನನ್ನ ಸ್ನೇಹಿತರೊಬ್ರು ಅವಿನಾಶ್ ಅಂತಾನೆ ಅವ್ರ ಹೆಸರು, ಅವ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಬೇರೆ ಒಂದು ದೊಡ್ಡ ಮಟ್ಟದ ವಾಹಿನಿಗೆ ಹೋದರು. ಅವರು ಮಾಡಿದ್ದು ಎಂ.ಕಾಮ್ ಮಾಡಿದ್ದು. ಅವರು ಬೇರೆ ಒಂದು ದೊಡ್ಡ ವಾಹಿನಿಗೆ ಪ್ರೋಗ್ರಾಮಿಂಗ್ ಇದಕ್ಕೆ ಅವರು ಇಂಟರ್ವ್ಯೂಗೆ ಹೋಗಿದ್ದಾರೆ. ಅಲ್ಲಿ ಅವರಿಗೆ ಒಂದು ಪ್ರಶ್ನೆನ ಕೇಳಿದ್ದಾರೆ. ನೀವು ಇಷ್ಟು ದೊಡ್ಡ ಚಾನಲ್ಗೆ ನೀವು ಪ್ರೋಗ್ರಾಮರ್ ಆಗಿ ಬರ್ತಾ ಇದ್ದೀರಿ, ನಿಮ್ಮದು ಇದು ಕ್ವಾಲಿಫಿಕೇಶನ್ ನೋಡಿದ್ರೆ ಎಂ.ಕಾಮ್ ಇದೆ, ಇದಕ್ಕೂ ಏನು ಸಂಬಂಧ? ಅದಕ್ಕೆ ಅವರೊಂದು ಮಾತು ಹೇಳಿದರು. ಎಂ.ಕಾಮ್ ಮಾಡಿದ್ದು ನಾನು ನನ್ನ ಅಮ್ಮನಿಗೋಸ್ಕರ, ಇದು ಮಾಡ್ತಿರೋದು ನನಗೋಸ್ಕರ ಅಂತ ಹೇಳಿದ್ರು.
ಎಂತ ಮಾತು ನೋಡಿ ಅವ್ರು ಡಮ್ಮ ನಿನಗೆ ಕೆಲಸ ಫಿಕ್ಸ್ ಬಾ ಅಂತ. ಕೋಇನ್ಸಿಡೆನ್ಸ್ ಹೇಳ್ಬೇಕಂದ್ರೆ ನಾನು ಕೂಡ ನನ್ನ ಅಪ್ಪನಿಗೋಸ್ಕರ ಡಿ.ಎಡ್ ಮಾಡಿದೆ. ಹೌದಾ, ನನ್ನ ಫ್ರೆಂಡ್ಸ್ಗೋಸ್ಕರ ಆಫ್ನಲ್ಲಿ ಇಂಗ್ಲಿಷ್ ತಗೊಂಡು BA ಮಾಡಿದೆ. ನನಗೋಸ್ಕರ ಥಿಯೇಟರ್ ಡಿಪ್ಲೊಮಾ ಮಾಡಿದೆ. ಥಿಯೇಟರ್ ಡಿಪ್ಲೊಮಾದಲ್ಲೇ ಬದುಕ್ತಾ ಇದ್ದೇನೆ. ಆ ಎರಡೂ ಕೂಡ ಇನ್ನೂ ಬದಿಯಲ್ಲೇ ಇದೆ. ಏನಾಗಿದೆ ಕಮಲ್ ಅಂತ ಹೇಳಿದ್ರೆ, ಇವತ್ತು ಹೆಚ್ಚಿನವರಿಗೆ ಅವರ ಪ್ಯಾಷನ್ ಬೇರೆ ಆಗಿದೆ, ಪ್ರೊಫೆಷನ್ ಬೇರೆ ಆಗಿದೆ. ಯಾರನ್ನೋ ಪ್ರೀತಿ ಮಾಡ್ತಾರೆ, ಯಾರ ಜೊತೆಗೆ ಸಂಸಾರ ಮಾಡ್ತಾರೆ. ಬಹಳ ಕಷ್ಟ ಆಗುವಂತದ್ದು. ನಾನು ಹೇಳ್ತೇನೆ, ಪ್ಯಾಷನ್ ಮತ್ತು ಪ್ರೊಫೆಷನ್ ಒಂದೇ ಆಗಿಬಿಟ್ರೆ ಮಕ್ಕಳು ಸಕ್ಸಸ್ ಆಗ್ತಾರೆ. Absolutely. So when you go with your passion, you have lot of satisfaction. Yes. So ಅದು ನಮಗೆ ಕೆಲಸನೇ ಅನ್ಸೋದಿಲ್ಲ, ನಮ್ಮ ಕೆಲಸ ಅಂತ ಅನ್ಸೋದಿಲ್ಲ. ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರುವಂತ 10th ಸ್ಟ್ಯಾಂಡರ್ಡ್ ಪಾಸ್ ಆದವರು ಮತ್ತೆ PU ಪಾಸ್ ಆದವರು ಎಲ್ಲರೂ ಕೂಡ, ಸೊ ಪ್ಲೀಸ್ ಟೇಕ್ ಅಪ್ ಎ ವೈಸ್ ಡಿಸಿಷನ್. ಸೊ ಸಬ್ಕಾ ಸುನ್ನ ದಿಲ್ ಕಾ ಕರ್ನಾ ಅಲ್ವಾ. ಮತ್ತೆ ನಿಮ್ಗೆ 4 ಜನ ರ್ಯಾಂಕ್ ಪಡೆದವರ ಬಗ್ಗೆ ಹೇಳಬೇಕು ಅಂತ ನಂಗೆ ಅನಿಸ್ತಾ ಇದೆ. ಖಂಡಿತ ಹೇಳಿ ಸರ್. ಸುಳ್ಯದ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಕಾಲೇಜಲ್ಲಿ 4 ಜನ ರ್ಯಾಂಕ್ಸ್ ತಗೊಳ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ವಿತ್ ಗೋಲ್ಡ್ ಮೆಡಲ್. ಅವರನ್ನ ಇನ್ಫೋಸಿಸ್ ಕಂಪನಿ ಇಂಟರ್ವ್ಯೂ ಕರೀತದೆ. ವಾಕಿನ್ ಇಂಟರ್ವ್ಯೂ ಆಗಿತ್ತು. ಅವ್ರು ಮಾಸ್ಕ್ ಕಾರ್ಡ್ ತಗೊಂಡು ಮೆಟ್ಲೆ ಇರ್ಕೊಂಡು ಹೋಗ್ತಾರೆ. ಹೋದಾಗ ಹೊರಗಡೆ ಬೋರ್ಡ್ ಹಾಕಿದ್ರು, ಟುಡೇಸ್ ಇಂಟರ್ವ್ಯೂ ಇಸ್ ಪೋಸ್ಟ್ಪೋನ್ ಟುಮಾರೋ. ನೀವು ನಾಳೆ ಬನ್ನಿ, ಇವತ್ತು ನಿಮ್ಮನ್ನು ಬಹಳ ಚಂದ ಹೋಸ್ಟ್ ಮಾಡ್ತೇವೆ ಅಂತ ಕಂಪನಿ ಕಾರಲ್ಲಿ ಅವರನ್ನ ಬಹಳ ಒಂದು ಡಬ್ಬಾ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಡಬ್ಬಾ ಫುಡ್ ಕೊಡ್ತಾರೆ. ಕಳಪೆ ಆಗಿರ್ತಕ್ಕಂಥ ಬೆಡ್ ಮೇಲೆ ಮಕ್ಕಳು ಮಲಗ್ತಾರೆ. 4 ಜನ ನಿದ್ರೆ ಬರದೆ ಒದ್ದಾಡ್ತಾರೆ, ಸೊಳ್ಳೆಗಳ ಮಧ್ಯೆ ಬದುಕ್ತಾರೆ. ಅವರು ಕಂಪನಿಯನ್ನ ಬೈತಾ 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 ಮಲಗ್ತಾರೆ. ಡಬ್ಬಾ ಕಂಪನಿ, ಕಂಜೂಸ್ ಕಂಪನಿ, ಆ ಕಂಪನಿ, ಈ ಕಂಪನಿ ಬೈಲಿಗೆ ಸ್ಟಾರ್ಟ್ ಮಾಡ್ತಾರೆ. ಬೆಳಿಗ್ಗೆ ಮತ್ತೆ ಫ್ರೆಶ್ ಆಗಿ ಮತ್ತೆ ಕಂಪನಿ ಬರ್ತಾರೆ. ಕ್ಯಾಬಿನ್ ಒಳಗೆ ಹೋದಾಗ ಅವರ ಮಾಸ್ಕ್ ಕಾರ್ಡು, ಚಿನ್ನದ ಪದಕ ಎಂಥದ್ದು ನೋಡಿಲ್ಲ. ಒಂದು ವಿಡಿಯೋ ಆನ್ ಆಯ್ತು. ಏನಿತ್ತು ಅಂತ ಹೇಳಿದ್ರೆ, ಇಡೀ ರಾತ್ರಿ ಕುತ್ಕೊಂಡು ಹುಡುಗರು ಏನ್ ಬೈತಾ ಇದ್ರು ಕಂಪನಿನ ಎಲ್ಲ ವಿಡಿಯೋಗಳಾಗಿತ್ತು. ದರಿದ್ರ ಕಂಪನಿ, ಕಂಜೂಸ್ ಕಂಪನಿ, ಡಬ್ಬಾ ಕಂಪನಿ ಅಂತ ಬೈದ್ರು, ಅದೆಲ್ಲ ರೆಕಾರ್ಡ್ ಆಗಿತ್ತು. ಇವರನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಆಟಿಟ್ಯೂಡ್ ಅನ್ನು ನಿಮ್ಗೆ ಯಾವ ಶಿಕ್ಷಣ ಕಲಿಸ್ಕೊಡೋದಿಲ್ಲ. ಖಂಡಿತ. ಬೆಳಿಗ್ಗೆ ಯಾವುದೋ ಒಂದು ವಿಷಯದಲ್ಲಿ ಇದೇ ಟಾಪಿಕ್ ಬಂತು. ನಾನು ಆಟಿಟ್ಯೂಡ್ ಅನ್ನ ಯಾವ ಕಾಲೇಜು ಕಲಿಸ್ಕೊಡೋದಿಲ್ಲ. ಆಕ್ಚುಲಿ ವೆನ್ ಯು ಆರ್ ಅಪ್ ಟು ಯುವರ್ ಹಾರ್ಟ್, ನಿಮ್ಗೆ ಏನ್ ಅನ್ಸುತ್ತೆ ನೀವು ಮಾಡಿದಾಗ, ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ನನಗೆ ತುಂಬ ಆಪ್ತರು ಒಬ್ಬರು ಸ್ನೇಹಿತರಾದಂಥವ್ರು ಭಾಳ ವರ್ಷಗಳ ಹಿಂದೆ, ಮೋಸ್ಟ್ಲಿ ಒಂದು 18 ವರ್ಷಗಳ ಹಿಂದೆ ಅವರೊಂದು ಕಂಪನಿಗೆ, ಪ್ರಾಬಬ್ಲಿ ಇನ್ಫೋಸಿಸ್, ಮೋಸ್ಟ್ಲಿ ಇನ್ಫೋಸಿಸ್, ಇಫ್ ಐ ಆಮ್ ನಾಟ್ ರಾಂಗ್, ನನಗೆ ನೆನಪಿದ್ದ ಪ್ರಕಾರ ಇನ್ಫೋಸಿಸ್ ಕಂಪನಿಗೆ ಅವ್ರು ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂ ಎಲ್ಲ ಪಾಸ್ ಆಗ್ತಾರೆ. ಅವರು ಅವ್ರಿಗೆ ಕೆಲಸ ಕೊಡಲೇಬೇಕು, ಯಾಕಂತಂದ್ರೆ ಅವ್ರು ಅಷ್ಟು ಬ್ರಿಲಿಯಂಟ್ ಅವ್ರ ವ್ಯಕ್ತಿ. ಯಾರಂತ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ, ಬ್ರಿಲಿಯಂಟ್ ಅವರು. ಸೊ ಹೋದ್ರೆ ಲಾಸ್ಟ್ ರೌಂಡಿಗೆ ಹೋದೆ. ಸೊ ವೇರ್ ಡೂ ಯು ಸಿ ಯೋರ್ ಸೆಲ್ಫ್ 6 to 7 years ಡೌನ್ ದ ಲೈನ್ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಒಳ್ಳೆ ಪ್ರಶ್ನೆ. ವೇರ್ ಡು ಯು ಸಿ ಯುವರ್ ಸೆಲ್ಫ್ 6 to 7 years ಡೌನ್ ದ ಲೈನ್ ಅಂತ. ಆಗ ಅವರು ಹೇಳ್ತಾರೆ, 6 to 7 years ಡೌನ್ ದ ಲೈನ್ ಐ ವಾಂಟ್ ಟು ಸ್ಟಾರ್ಟ್ ಮೈ ಓನ್ ಸ್ಕೂಲ್ ಅಂತ ಹೇಳ್ತಾರೆ. ಐ ವಾಂಟ್ ಟು ಸ್ಟಾರ್ಟ್ ಮೈ ಓನ್ ಸ್ಕೂಲ್ ಅಂತ ಹೇಳ್ತಾರೆ. ಸೊ ಅವರಿಗೆ ಥ್ಯಾಂಕ್ ಯು, ಯು ಆರ್ ರಿಜೆಕ್ಟೆಡ್ ಅಂತ ವಾಪಸ್ ಕಳಿಸ್ತಾರೆ ಅವರಿಗೆ. ಸೊ ಅವ್ರು ಆವಾಗ ಹೇಳ್ಬೋದಿತ್ತು, 7 years ಡೌನ್ ದ ಲೈನ್ ನಾನು ಈ ಕಂಪನಿಯ ಒಂದು ದೊಡ್ಡ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಕೆಲಸ ಸಿಕ್ತಿತ್ತು. ಬಟ್ ಅವ್ರು ಏನು ಹೇಳಿದ್ದು, ನನಗೆ 7 ವರ್ಷದ ನಂತರ ನಾನು ನನ್ನ ಸ್ವಂತ ಸ್ಕೂಲ್ ಮಾಡಬೇಕು ಅಂತಂದ್ರೆ ಈ ದೊಡ್ಡ ಕಂಪನಿಯಲ್ಲಿ ನಾನು ದುಡ್ಡೆಲ್ಲ ಮಾಡಿ ನಾನು ಅಲ್ಲಿ ಸ್ಕೂಲ್ ಕಟ್ತೀನಿ ಅಂತ. ಅವ್ರು ಯಾರು ಗೊತ್ತಾ, ನಮ್ಮ ಸ್ಮಾರ್ಟ್ ಕ್ಲಾಸಲ್ಲಿ ಮ್ಯಾಥ್ಸ್ ಕಲಿಸ್ತಾರಲ್ಲ ಕರ್ನಾಟಕದವರು, ಗೋಪಾಲ್ ಕೃಷ್ಣ ಭಟ್ ಅವರೇ. ಸೊ ವೆನ್ ಯು ಡೂ, ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ನೊಂದು ಹೇಳ್ತೀನಿ. ಅವರಲ್ಲಿ ರಿಜೆಕ್ಟ್ ಆಗಿ ಬಂದ್ರಲ್ಲ, ರಿಜೆಕ್ಟ್ ಆಗಿ ಬಂದಿದ ನಂತರ ಅವ್ರು ನಮ್ಮಂತ ಡಬ್ಬಾ ಲಾಸ್ಟ್ ಬೆಂಚಿನ ಕೆಲವು ಸ್ಟೂಡೆಂಟ್ಸ್ಗಳನ್ನ ಟ್ರೈನ್ ಮಾಡಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ 1000 ಗಟ್ಟಲೆ ಸ್ಟೂಡೆಂಟ್ಸಿಗೆ ಒಂದು ದಾರಿ ತೋರಿಸಿ ಇವತ್ತು ಸ್ವಂತ ಟ್ಯೂಷನ್ ಕ್ಲಾಸ್ ಹಾಕಿ ಸ್ವಂತ ಕಾಲೇಜ್ ಮಾಡಿದ್ದಾರೆ. ಇದು ಸಹ ಒಂದು ಅಚೀವ್ಮೆಂಟ್. ಆಟಿಟ್ಯೂಡ್ ಅನ್ನ ಮತ್ತು ಕ್ರಿಯೇಟಿವಿಟಿಯನ್ನ ವಿನಾಶ್ ಯಾವ ಕಾಲೇಜು ಕಲಿಸ್ಕೊಡಲ್ಲ. ಇವತ್ತು ಜಗತ್ತನ್ನ ಗೆಲ್ಬೇಕಾದ್ರೆ ನಿಮ್ಗೆ A ಮತ್ತು C ಸಾಕು. ಒಂದು ಆಟಿಟ್ಯೂಡ್ ಮತ್ತು ಕ್ರಿಯೇಟಿವಿಟಿ ಎರಡು ನಿಮ್ಮ ಹತ್ರ ಇದೆ ಅಂತ ಪ್ರಶ್ನೆ ಮಾಡೋ ಸಾಮರ್ಥ್ಯ ನಿಮ್ಮ ಹತ್ರ ಇದೆ ಅಂತ ಅದನ್ನ ನೀವು ಸೆಲೆಕ್ಟ್ ಆಗ್ತಾ ಹೋಗ್ತೀರಿ. ಇವತ್ತು ಪ್ರತಿಷ್ಠಿತವಾದ ಕಾಲೇಜ್ನಲ್ಲಿ A+, ತಗೊಂಡಾಗ ಮಾಡ್ತಾರೆ ನಂತರ 2 ಎಕ್ಸಾಮ್ ಅಲ್ಲಿ ಸೋಲ್ತಾರೆ ಮಕ್ಕಳು. ಒಂದು ಆಪ್ಟಿಟ್ಯೂಡ್ ಎಕ್ಸಾಮ್ ಅಲ್ಲಿ ಸೋಲ್ತಾರೆ. ಆಪ್ಟಿ ಎಕ್ಸಾಮ್ ಅಂತ ಹೆದರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎರಡನೇದು ಜನರಲ್ ನಾಲೆಜ್ ಇರೋದಿಲ್ಲ, ಪೇಪರ್ ಓದಲ್ಲ, ನ್ಯೂಸ್ ಓದಲ್ಲ, ಏನು ಗೊತ್ತಿರೋದಿಲ್ಲ ಅವರಿಗೆ, ಸೋಲಿಗೆ ಸ್ಟಾರ್ಟ್ ಮಾಡ್ತಾರೆ. ಈ ಕರೆಂಟ್ ಅಫೇರ್ಸ್ಗಳನ್ನು ತಿಳ್ಕೊಳ್ಳಲ್ಲ, ಕ್ರಿಯೇಟಿವಿಟಿ ಗೊತ್ತೇ ಇರೋದಿಲ್ಲ. ಸೋಲಿಕ್ಕೆ ಪ್ರಮುಖವಾದ ಕಾರಣ ಅದು. ಸೋಲು ಮತ್ತೆ ಗೆಲುವಿನ ಬಗ್ಗೆ ಮಾತನಾಡ್ಬೇಕಾದ್ರೆ ಒಂದು ವಿಚಾರವನ್ನ ಹೇಳಿ ನೆನಪಾಯ್ತು, ಮುಗಿಸ್ತೀನಿ. ಸೋಲು ಕೊನೆಯಲ್ಲ, ಗೆಲುವು ಮರೀಚಿಕೆ ಅಲ್ಲ. ಸೋಲು ಕೊನೆಯಲ್ಲ, ಸೋಲು ಕೊನೆಯಲ್ಲ, ಗೆಲುವು ಮರೀಚಿಕೆ ಅಲ್ಲ. ಇಲ್ಲಿ ಹೇಳಬೇಕಾದಂಥದ್ದು ಒಂದು ಸ್ಟೂಡೆಂಟ್ಸ್ಗಳಿಗೆ, ಆಲ್ ಟು ಮೈ ಫ್ರೆಂಡ್ಸ್ ಸ್ಟೂಡೆಂಟ್ಸ್, ಏನಂತಂದರೆ ನೀವು 9 times ಗೆದ್ದು 1 2 3 4 ಫಸ್ಟ್ ಟು 9 times ನೀವು ಗೆದ್ದು 10ನೇ ಸಲ ಸೋತಾಗ ನಿಮ್ಮ ಆಟಿಟ್ಯೂಡ್ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 9 ಸಲ ಗೆದ್ದಾಗಿನ ಆಟಿಟ್ಯೂಡ್ ಅಲ್ಲ. 10ನೇ ಸಲ ನೀವು ನಿಮ್ಮ ಆಟಿಟ್ಯೂಡ್ ಏನು, ಪ್ರತಿ ಸಲ ಬಿದ್ದಾಗ ನಾವು ಹೇಳ್ಬೇಕು
ಅದು ಇಂಪಾರ್ಟೆಂಟ್. ಕಲಾಂ ಅವ್ರು ಕೂಡ ಅದೇ ಹೇಳಿದ್ದು, ಏನಂತಂದ್ರೆ ವೇವ್ಸ್ ನನಗೆ ಇನ್ಸ್ಪೈರ್ ಮಾಡ್ತವೆ, ಸಮುದ್ರದ ಅಲೆಗಳು ಇನ್ಸ್ಪೈರ್ ಮಾಡ್ತವೆ. ಯಾಕಂತ ಹೇಳಿದ್ರೆ ಪ್ರತಿ ಸಲ ಅವುಗಳು ಬಿದ್ದಾಗ ಮತ್ತೆ ಹೇಳ್ತವೆ. ಹೌದು, 9 ಸಲ ಗೆದ್ದಾಗಿನ ಇಂಪಾರ್ಟೆಂಟ್ ಅಲ್ಲ, 10ನೇ ಸಲ ನೀವು ಸೋತಾಗ ನಿಮ್ಮ ಆಟಿಟ್ಯೂಡ್ ಏನಿದೆ ಅದು ಇಂಪಾರ್ಟೆಂಟ್. ಎಸ್, ನಾನು ಸುಸೈಡ್ ಮಾಡ್ಕೊಂಡೆ, ಇನ್ನೊಂದು ಡಿಪ್ರೆಷನ್ ಆದ, ಇದೆಲ್ಲದನ್ನು ಮೀರಿ ಮತ್ತೆ ಎದ್ದು ನಿಲ್ಬೇಕಂತ. ಆಮೇಲೆ ಇನ್ನೊಂದು ಆಯಾಮ ನೆನಪಾಗುತ್ತೆ ಅವಿನಾಶ್, ಪ್ರೀತಿನ ಹೇಳ್ಬೇಕು ನಾನು. ಇವತ್ತು ರ್ಯಾಂಕ್ ಬಂದಿರತಕ್ಕಂಥ ಮಕ್ಕಳ ಮೇಲೆ ಎಷ್ಟು ಪ್ರೆಷರ್ ಇದೆ ಅಂತ ಹೇಳುವಂಥದ್ದು. ಸೊ 625 ಮಾರ್ಕ್ಸ್ ತಗೊಂಡ ಹುಡುಗ SLC ನಲ್ಲಿ ಎಷ್ಟು ಪ್ರೆಷರ್ ಫೀಲ್ ಮಾಡ್ತಾ ಇರಬಹುದು. ಅವನ ಲೈಫಲ್ಲಿ ಇನ್ ಯಾವತ್ತೂ ಕೂಡ ಸೆಕೆಂಡ್ ರ್ಯಾಂಕ್ ತಗೊಳ್ಳಿಕ್ಕಿಲ್ಲ. ಆಗ ಜನ ಅವನ ಡೌಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಪ್ರೆಷರ್ ಫೀಲ್ ಮಾಡ್ತಾನಲ್ಲ ಅವ. ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಬಂದ ಹುಡುಗ ಇನ್ನು ಸೆಕೆಂಡ್ ಬರ್ಲಿಕ್ಕಿಲ್ಲ, ಅವ ಫಸ್ಟೇ ಬರಬೇಕು. ಅದ್ರ ಬಗ್ಗೆ ಒಂದು ಪಾಯಿಂಟ್ ಹೇಳಬೇಕು ಸರ್. ಏನಾಗುತ್ತೆ ಅಂದ್ರೆ ಈ ಬಾರಿ ಏನೋ ಅವನು ಬೈ ಲಕ್ಕು ಅಥವಾ ಶ್ರಮ ಇದ್ದೇ ಇರುತ್ತೆ, ಯಾರು ಕೂಡ ಶ್ರಮ ಇಲ್ಲದೆ ಮಾಡೋದೇ ಬೇಡ ಸರ್. ಹಾಗೆ ಅವರು ಫಸ್ಟ್ ರ್ಯಾಂಕ್ ತಗೋತಾರೆ. ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್ ಬಂದಾಗ ಅದಕ್ಕೆ ಸಮಾಜವು ಕೂಡ ಮಾತಾಡುತ್ತೆ, ಅವನು ಲಾಸ್ಟ್ ಟೈಮ್ಸ್ ಫಸ್ಟ್ ರ್ಯಾಂಕ್ ಬಂತು, ಸೊ ಅವನಿಗೆ ಹೆಚ್ಚಾಯಿತು, ಹಾಗೆ ಹೀಗೆ ಎಲ್ಲ ಮಾತಾಡೋದು. ಅವ್ನು ಸೆಕೆಂಡ್ ರ್ಯಾಂಕ್ ಬಂದಾಗ ಸಿಕ್ಕಾಪಟ್ಟೆ ಡಿಪ್ರೆಷನ್ ಆಗೋದಕ್ಕೆ ಸುತ್ತಲೂ ಕಡೆಯಿಂದ ಎಲ್ಲ ರೀತಿಯಿಂದ ಪ್ರೆಷರ್ ಬರುತ್ತೆ. ಇದು ಕೂಡ ಎಲ್ಲೋ ಮಕ್ಕಳಿಗೆ ಒಂಥರ ಬೇರೆ ರೀತಿಯಾದ, ಮತ್ತೆ ಅವನು ಸೆಕೆಂಡ್ ಬಂದ್ರೆ ನೆಕ್ಸ್ಟ್ ಟೈಮ್ ಫಸ್ಟ್ ಬರ್ಬೋದು, ಅದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿ. ಸೆಲೆಬ್ರಿಟಿ ಆಗುವಂತದ್ದು ಒಂದು ಪ್ಲೆಷರ್. ಅದ್ರ ಸೆಲೆಬ್ರಿಟಿ ರೇಂಜ್ಗೆ ಹೋದ್ಮೇಲೆ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಬಹಳ ಕಷ್ಟ ಅದನ್ನ ಕಲಿಬೇಕು ವಿದ್ಯಾರ್ಥಿಗಳು. ಫೇಸ್ಬುಕ್ ಅಲ್ಲಿ ಇದನ್ನ ಒಂದು ಹಾಕ್ಬೇಕು ಅಂತ ಅಂದ್ಕೊಂಡಿದ್ವಿ, ಆಮೇಲೆ ಅದು ಲೇಟ್ ಆಯ್ತು ಅಂತ ಮತ್ತೆ ಹಾಕಿಲ್ಲ. ಸೊ ಯಾರಾದ್ರೂ ಫೇಲ್ ಆದವರೆಲ್ಲ ಸ್ವಲ್ಪ ಬೇಜಾರಲ್ಲಿ ಇದ್ರೆ, ನೀವೇನಾದ್ರೂ ಬೇಜಾರಲ್ಲಿ ಇದ್ರೆ ಅಥವಾ ಏನೋ ಡೌನ್ ಫೀಲಿಂಗ್ ಎಲ್ಲ ಇದ್ರೆ ನೀವೇನು ಹೆದರಬೇಡಿ, ನಾವು ಫೇಸ್ಬುಕ್ ಅಲ್ಲಿ ಸಿಗ್ತೀವಿ, ಒಂದು ಮೆಸೇಜ್ ಹಾಕಿ ನಿಮ್ಮ ನಂಬರ್ ಕೊಡಿ, ನಿಮಗೆ ನಾವೇ ಫೋನ್ ಮಾಡ್ತೀವಿ, ಚೆನ್ನಾಗಿ ಮಾತಾಡೋಣ, ಖುಷಿಯಿಂದ ಮಾತಾಡೋಣ, ನಿಮ್ಮನ್ನ 5 ನಿಮಿಷದಲ್ಲಿ ನಾವು ಎದ್ದೇಳಿಸ್ತೀವಿ, ಮತ್ತೆ ನೀವು ಎಕ್ಸಾಮ್ ಬರೀರಿ, ಮತ್ತೆ ನೀವು ಲೈಫಲ್ಲಿ ಗೆಲ್ತೀರಿ. ಮೋಸ್ಟ್ ಇಂಪಾರ್ಟೆಂಟ್ ಇದು, ವೆರಿ ಇಂಪಾರ್ಟೆಂಟ್. ದುರಂತ ಸ್ಟಾರ್ಟ್ ಆಗೋದು ಇಲ್ಲಿ ಅಂತ ಹೇಳಿದ್ರೆ SLC ಅವನು ಬಾಯ್ಪಾಠ ಮಾಡ್ಕೊಂಡು ಏನೋ ಮಾಡ್ಕೊಂಡು 95% ಮಾರ್ಕ್ಸ್ ತಗೊಂಡಿರ್ತಾನೆ. ಅವನ ತಗೊಂಡೋಗಿ ಸೈನ್ಸಿಗೆ ಹಾಕ್ತಾರೆ. ಸೈನ್ಸಿಗೆ ಬೇಕಾಗಿರ್ತಕ್ಕಂಥ ಪ್ಯಾಷನ್ ಅವನ ಹತ್ರ ಇಲ್ಲ, ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಕ್ರಿಯೇಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ರೀಸನಿಂಗ್ ಇಲ್ಲ, ಲಾಜಿಕಲ್ ಥಿಂಕಿಂಗ್ ಇಲ್ಲ. ಸೊ ಅಲ್ಲಿನ ಪ್ಯಾಷನ್ ಅವನಿಗೆ ಕ್ರಿಯೇಟ್ ಆಗೋದಿಲ್ಲ, ಅಲ್ಲಿ ತುಂಬಾ ಸೋಲ್ತಾರೆ. ಸೊ 95% ತಗೊಂಡವರು ಸೈನ್ಸಿಗೆ ಹೋಗಿ 40% ಬಂದಿರತಕ್ಕಂಥ ಎಕ್ಸಾಂಪಲ್ ಇದೆ. ಸೊ ಇಲ್ಲಿ ಮಕ್ಕಳು ತುಂಬಾ ಸೋಲ್ತಾರೆ, ಎಚ್ಚರ ತಗೋಬೇಕು ಅಂತ ಹೇಳೋದು ನಾನು. ಎಸ್ ಸರ್, ಇದೇ ಬಗ್ಗೆ ಮತ್ತೊಂದು ವಿಷನಲ್ಲಿ ಅವಿನಾಶ್ ಅವರು ಕೇಳೋದಂದ್ರೆ ಸ್ಕೋಪ್. ಅವಿನಾಶ್ ಅವರೇ, ನಾನು ಸೈನ್ಸ್ ತಗೊಂಡ್ರೆ ಚೆನ್ನಾಗಿರುತ್ತಲ್ಲ, ಜನ ನನಗೆ ತುಂಬಾ ಮರ್ಯಾದೆ ಕೊಡ್ಬೋದಲ್ಲ, ಹಾಗೆ ಹೀಗೆ ಯಾವ ತಗೋಬಹುದು ನಾನು? ಅದು ನಿಮಗೆ ನಾನು ಈಗ ಹೇಳ್ಬೇಕಾ? ಈ ಸ್ಕೋಪ್ ಬಗ್ಗೆ ಏನು ಹೇಳ್ತೀರಿ ಅಂತ. ಎಷ್ಟೊತ್ತಿದೆ ಟೈಮ್? ಇನ್ನು ಉಂಟು ಸುಮಾರು ಉಂಟು, ಡೋಂಟ್ ವರಿ, ನಾ ಹೇಳ್ತೇನೆ. ಇದು ನನ್ನ ಅಗೇನ್ ಪರ್ಸನಲ್ ಒಪಿನಿಯನ್, ಯಾರು ತಪ್ಪು ತಿಳಿಬಾರ್ದು. ಖಂಡಿತ ಇದು ಸಸ್ಪೆನ್ಸ್ ಆಗಿರಲಿ, ಒಂದು ಬ್ರೇಕ್ ಟೈಮ್ ಬಂದೇ. ಈಗ ಭಾರಿ ಇಂಪಾರ್ಟೆಂಟ್ ಸಬ್ಜೆಕ್ಟಿಗೆ ಬರ್ತಾ ಇದ್ದೀವಿ, ಇದು ಈ ಕುತೂಹಲ ಇರಲಿ, ಖಂಡಿತ ನಿಷ್ಠೆ. ಎಸ್ ವೀಕ್ಷಕರೇ, ಪಾಸ್ ವರ್ಸಸ್ ಫೇಲ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ಬಳಿಕ. ಪಾಸ್ ವರ್ಸಸ್ ಫೇಲ್ ವಿಶೇಷ ಕಾರ್ಯಕ್ರಮ ಇದು. ಎಸ್, ಮತ್ತೊಮ್ಮೆ ತಮಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ವೀಕ್ಷಕರೇ, ಇದು ಯಾರಿಗೂ ಹರ್ಟ್ ಮಾಡೋದಕ್ಕಾಗಲಿ, ಯಾರನ್ನೂ ಹೊಗಳೋದಕ್ಕಾಗಲಿ, ಯಾರಿಗೋ ಮೇಲೆತ್ತೋದಕ್ಕಾಗಿ ಕಾರ್ಯಕ್ರಮ ಅಲ್ಲ. ನಮ್ಮ ಸಿಂಪಲ್ ಥಾಟ್ಸು ಮತ್ತು ಜಸ್ಟ್ ವಿಶ್ಲೇಷಣೆ ಅಂತ ನಾವು ಹೇಳ್ಬೋದು. ಯಾಕಂದರೆ ನಮ್ಮ ಹಾಗೆ ನಿಮ್ಮಲ್ಲೂ ಸಾಕಷ್ಟು ವಿಚಾರಗಳು ಇದೆ ಅಂತೀನಿ ನಾನು. ಐ ಥಿಂಕ್ ಆ ರೀತಿಯ ವಿಚಾರಗಳಿಗೆ ಒಂದು ಸಣ್ಣ ಪ್ಲಾಟ್ಫಾರ್ಮ್ ಮತ್ತು ವೇದಿಕೆ ಇದು. ಇಲ್ಲಿ ಇನ್ನಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಪಾಸ್ ವರ್ಸಸ್ ಫೇಲ್ನಲ್ಲಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಎಸ್ ಅವಿನಾಶ್ ಅವರೇ, ಭಾಳ ಮುಖ್ಯವಾಗಿ ಈ ಕೋರ್ಸ್ಗಳ ಬಗ್ಗೆ ಸ್ಕೋಪ್ ಅನ್ನೋದು ಹೇಗೆ, ಈಗ ನಾನು ಕೂಡ ನಂದು SLC ಆಗ್ತಿದ್ದಂಗೆ ನಾನು ಸುಮಾರು ಜನಕ್ಕೆ ಕೇಳಿದೆ, ಸೀನಿಯರ್ಸ್ಗೆಲ್ಲ, ಕಾಮರ್ಸ್ ತೊಗೊಂಡ್ಬಿಟ್ರೆ ನನಗೆ ತುಂಬ ಊರಲ್ಲೆಲ್ಲ ಹುಡುಗಿರು ಲೈನ್ ಹಾಕ್ಬೋದಾ, ಅಥವಾ ಎಲ್ಲರೂ ಶಾಬಾಷ್ ಮಗ ಸೈನ್ಸ್ ತೊಗೊಂಡಿದ್ದಾನೆ ಅಂತ ಬರೆಯೋದು ಕೊಡ್ಬೋದಾ? ನನ್ನ ಪರ್ಸೆಂಟೇಜ್ ಮುಚ್ಚೋದು, ನಾನು 50% ಅದನ್ನ ಹೇಳೋದು, ನಾನು ಸೈನ್ಸ್ ಮಾಡಿದ್ದೀನಿ ಅಂತ ಹೇಳೋದು. ಈ ಒಂದು ಸ್ಕೋಪ್ ವಿಷಯವಾಗಿ ನೀವು ತುಂಬ ಚಂದ ಹೇಳಬೇಕು. ಈಗ ಸ್ಕೋಪಿನ ವಿಷಯ ಬಗ್ಗೆ ನಾವು ಗಂಟೆಗಟ್ಟಲೆ ಮಾತಾಡ್ಬೋದು ನೋಡಿ. ಇದು ಒಂದು ಕಾಮನ್ ವೀಕ್ಷಕರೇ, ಇದೊಂದು ಕಾಮನ್ ಡೈಲಾಗ್ ಆರ್ ಕಾಮನ್ ಒಂದು ಇದು ವಿಷಯ ಏನಂತಂದ್ರೆ, ಸೈನ್ಸ್ ತಗೊಂಡ್ರೆ ಸ್ಕೋಪ್ ಇದೆಯಾ, MCOM ಮಾಡಿದ್ರೆ ಸ್ಕೋಪ್ ಇದೆಯಾ, BBM ಮಾಡಿದ್ರೆ ಸ್ಕೋಪ್ ಇದೆಯಾ, ಮತ್ತೊಂದು ಮಾಡಿದ್ರೆ ಸ್ಕೋಪ್ ಇದೆಯಾ, ಈ ಕೋರ್ಸಿಗೆ ಸ್ಕೋಪ್ ಇದೆಯಾ? ದಿಸ್ ಇಸ್ ಮೈ ಅಗೇನ್ ಪರ್ಸನಲ್ ಒಪಿನಿಯನ್, ಇದು ನನ್ನ ವೈಯಕ್ತಿಕ ವಿಷಯ, ಅಭಿಪ್ರಾಯ. ಯಾವುದೇ ಕೋರ್ಸಿಗೆ ಸ್ಕೋಪ್ ಇಲ್ಲ. I'll tell you why. Point number one. Point number 2 ಹೇಳ್ತೀನಿ ಏನಂತಂದ್ರೆ, ಯಾಕೆ ಅಂತಂದ್ರೆ, what you study and what you become is totally irrelevant.
ಯಾರನ್ನೋ ಪ್ರೀತಿ ಮಾಡ್ತೇವೆ, ಯಾರ ಜೊತೆ ಸಂಸಾರ ಮಾಡ್ತೀರಾ ನೀವೇನ್ ಸ್ಟಡಿ ಮಾಡ್ತೀರಾ ಮತ್ ನೀವ್ ಏನ್ ಆಗ್ತೀರಾ, ಎರಡು ಕಂಪ್ಲೀಟ್ಲಿ ಇರ್ರಿಲೆವೆಂಟ್. ನನ್ನ ಜೊತೆ ಬೆಂಗಳೂರಿಗೆ ಬನ್ನಿ, ದೊಡ್ಡ ದೊಡ್ಡ ರೇಡಿಯೋ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರೋ ದೊಡ್ಡ ದೊಡ್ಡ ರೇಡಿಯೋ ಜಾಕಿಗಳು, ದೊಡ್ಡ ದೊಡ್ಡ ಪ್ರೋಗ್ರಾಮ್ ಪ್ರೊಡ್ಯೂಸರ್ಸ್ಗಳು ಎಲ್ಲರೂ ಇಂಜಿನಿಯರ್ಸ್. ಅವ್ರೇನ್ ಪ್ರೋಗ್ರಾಮಿಂಗ್ ಆಗಿದ್ದ ಅಲ್ಲ. ಎಲ್ಲಾ ಕೋರ್ಸ್ಗಳಿಗೂ ಅದರದ್ದೇ ಆದಂತ ವೆಯ್ಟೇಜ್ ಇದೆ, ಮಹತ್ವ ಇದೆ, ಇಂಪಾರ್ಟೆನ್ಸ್ ಇದೆ. BBM ಇದೆ, BCom ಇದೆ, BSc ಇದೆ, BA ಇದೆ, BCA ಇದೆ, ಎಲ್ಲದಕ್ಕೂ ಇದೆ. ಬಟ್ ಅದಕ್ಕೆ ಸ್ಕೋಪ್ ಇಲ್ಲ. ಸ್ಕೋಪ್ ನೀವು ಮಾಡ್ಕೊಳ್ಳೋದು, BCA ನಲ್ಲಿ ನೀವು ಹೇಗೆ ಅದನ್ನ ಬಳಸ್ಕೋತೀರಾ, ನೀವು ಹೇಗೆ ಅದನ್ನ ನೀವು ಉಪಯೋಗ ಮಾಡ್ಕೋತೀರಾ, ಇಟ್ ಈಸ್ ಅಪ್ ಟು ಯು ಆಸ್ ಟು ಹೌ ಯು ಕ್ರಿಯೇಟ್ ಸ್ಕೋಪ್ ಫಾರ್ ಯೋರ್ ಸೆಲ್ಫ್. ಓಕೆ, ನೀವು ಮತ್ತೆ ಈ ಕಾಲೇಜಲ್ಲಿ ಕಲ್ತ್ರೆ ಮಾತ್ರ ನನಗೆ ಕ್ಯಾಂಪಸ್ ಇಂಟರ್ವ್ಯೂ ಸಿಗುತ್ತೆ, ಆ ಕಾಲೇಜಲ್ಲಿ ಇದ್ರೆ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಬರಲ್ಲ ಅಂತೆ. ಇಟ್ಸ್ ರಾಂಗ್ ನೋಷನ್. ಇಟ್ಸ್ ರಾಂಗ್ ನೋಷನ್. ಯಾಕೆ ಗೊತ್ತಾ, ನೀವು ಒಂದು ಹಳೆ ಯಾವುದೋ ಒಂದು ಡಬ್ಬಾ ಕಾಲೇಜ್ ಅಂತ ಕರೆಯುವಂತ ಜನರು ಏನಿದಾರಲ್ಲ, ಆ ಕಾಲೇಜಿಗೆ ನೀವು ಹೋಗಿ, ನೀವು ಅಲ್ಲೊಂದು ಏನೋ ಒಂದು ವಿಶೇಷವಾದದ್ದನ್ನ ಮಾಡಿ ತೋರಿಸಿ, ಹೊಸತೇನೋ ಒಂದನ್ನ ಮಾಡಿ ತೋರಿಸಿ, ನಿಮ್ಮಿಂದ 100 ಜನ ಬರ್ತಾರೆ. ಖಂಡಿತ. ಯು ಹ್ಯಾವ್ ದಟ್. ಆ ನೆಗೆಟಿವಿಟಿಯಲ್ಲಿ ನಿಮ್ಗಲ್ಲಿ ಪಾಸಿಟಿವಿಟಿ ಕಣ್ಣಾರಿಗೆ ನೋಡ್ಬೋದಲ್ಲ, ಇಲ್ಲೂ ಪಾಸಿಟಿವ್ ಇದೆ, ನನಗೆ ನಾನೇನೋ ಒಂದು ಮಾಡ್ಬೋದು ಅಂತ. ಸೊ ಅಕಾರ್ಡಿಂಗ್ ಟು ಮೀ, ಯಾವುದೇ ಕೋರ್ಸಿಗೆ ಸ್ಕೋಪ್ ಇಲ್ಲ. ಸ್ಕೋಪ್ ಮಾಡ್ಕೊಳ್ಬೇಕಾದವರು ನಾವು. ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಯಾವ ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಜಾಸ್ತಿ ಸೆಲೆಕ್ಷನ್ಗಳಾಗ್ತವೆ, ಅದಕ್ಕೆ ಜಾಸ್ತಿ ಸ್ಪರ್ಧೆ ಇದೆ. ಎಲ್ಲಿ ಜಾಸ್ತಿ ರ್ಯಾಂಕ್ಸ್ ತಗೊಳ್ತಾರೆ ಅಲ್ಲಿ ಜಾಸ್ತಿ ಸ್ಪರ್ಧೆ ಇದೆ. 100% ರಿಸಲ್ಟ್ ಯಾರು ಕಂಟಿನ್ಯೂಸ್ ಕೊಡ್ತಾರೆ ಅಲ್ಲಿ ಸ್ಪರ್ಧೆ ಇದೆ. 1 ಲಕ್ಷ 2 ಲಕ್ಷ ಸುರುಳಿಗೆ ಪೇರೆಂಟ್ಸ್ ರೆಡಿ ಇದ್ದಾರೆ. ಎಜುಕೇಶನ್ ಇವತ್ತು ಅನ್ನದ ಬಟ್ಟಲು ಮಾತ್ರ ಆಗಿಬಿಟ್ಟಿದೆ, ಮೌಲ್ಯಗಳಿಲ್ಲ. ಬರೇ ಅನ್ನದ ಬಟ್ಟಲು ಮಾತ್ರ, ಬರೇ ಅವರ ಉದ್ಯೋಗ ಮಾತ್ರ, ಬೇರೆ ಯಾವುದನ್ನು ಕೂಡ ಶಿಕ್ಷಣ ಕಲಿಸ್ಕೊಡ್ತಾ ಇಲ್ಲ. ಬೇಸರ ನಂಗೆ. ಎಸ್ ಸರ್, ಖಂಡಿತ. ಇದ್ರ ಬಗ್ಗೆ ಮುಖ್ಯವಾಗಿ ನಾನು ಇನ್ನೊಂದು ವಿಷನಲ್ಲಿ ಕೇಳೋದಾದ್ರೆ, ಮಗು ಹುಟ್ಟಿದ ತಕ್ಷಣ ತಂದೆ ತಾಯಿ ಆವತ್ತೇ ಡಿಸೈಡ್ ಮಾಡಿಬಿಡ್ತಾರೆ. ಅದ್ರ ಕಿವಿಲಿ ಹೇಳ್ತಾರೆ, ಡಾಕ್ಟ್ರು, ನೀನು ಇಂಜಿನಿಯರು, ಇವನು ಡಾಕ್ಟರು, ಇವನಿಂದ ಆ ಮುಂದೆ ಆ ವಾತಾವರಣದ ಆ ಆಸಕ್ತಿ, ಅದೆಲ್ಲ ಅವ್ನ ಪ್ಯಾಷನ್ ಏನಾಗ್ತದೆ, ಇದು ಯಾವುದನ್ನು ಯೋಚನೆ ಮಾಡೋದಿಲ್ಲ. ಮಗು ಹುಟ್ಟಿದ ತಕ್ಷಣ ಆ ಸ್ಕೂಲು ಅವತ್ತೇ ಡಿಸೈಡ್ ಆಗ್ತದೆ. ಇವನಿಗೆ ನಾವು ಇವತ್ತಿಂದ 50 ಪ್ರತಿ ವರ್ಷ 55,000 ಜಮಾ ಮಾಡಿಡಬೇಕು, ಇವನಿಗೆ ನೆಕ್ಸ್ಟ್ ನಾನು ಆಕ್ಸ್ಫರ್ಡಲ್ಲೇ ಆಗಬೇಕು, ಇನ್ನೊಂದರಲ್ಲೇ ಆಗಬೇಕು, ಅಲ್ಲಿ ಅವತ್ತೇ ಯೋಚನೆ ಮಾಡ್ತಾರೆ. ಅವ್ನಿಗೆ ಅದು ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಪೇರೆಂಟ್ಸ್ ಬಗ್ಗೆ ಒಂದಷ್ಟು ನೀವು ಕಿವಿ ಮಾತು ಹೇಳಬೇಕು ಸರ್. ಪೇರೆಂಟ್ಸ್ ಬಗ್ಗೆ ಅದ್ಭುತವಾದ ಮಾತನ್ನ ಹೇಳ್ತೇನೆ, ಹೇಳಬೇಕು ಅಂತ ನಂಗೆ ಆಸೆ ಇದೆ. ಇವತ್ತು ಪೇರೆಂಟ್ಸ್ ಮಕ್ಕಳನ್ನ ಟ್ರೀಟ್ ಮಾಡುವಂತ ರೀತಿ ಇದೆಯಲ್ಲ, ರೇಸಿ ನಿಂತಿರ್ತಕ್ಕಂಥ ಕುದುರೆಗಳ ಹಾಗೆ, ಅವಿನಾಶ್ ಒಪ್ಕೋತಾರ ಮಾತುಗಳನ್ನ, ಕಂಬಳಕ್ಕೆ ನಿಂತಿರ್ತಕ್ಕಂಥ ಕೋಣಗಳಾಗಿ ಟ್ರೀಟ್ ಮಾಡೋದು. ಸೊ ನಿಂಗೆ 594 ಬಂತು, ಇನ್ನು 6 ಮಾರ್ಕ್ಸು, ಓಡು 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 ಓಡು, ಎಲ್ಲಿ ತನಕ ಮಗು ಓಡಬೇಕು? 98 ಬಂತು ಮ್ಯಾಥ್ಸ್ ಅಲ್ಲಿ, ಇನ್ನು 2 ಮಾರ್ಕ್ಸು, ಓಡು, ಎಲ್ಲಿ ತನಕ ಮಗು ಓಡಬೇಕು? ಈ ರೀತಿ ರೇಸಿಗೆ ನಿಂತಿರ್ತಕ್ಕಂಥ ಮಕ್ಕಳು ಮುಂದೆ ಲೈಫಲ್ಲಿ ಏನಾಗ್ತಾರೆ? ಮತ್ತೆ ಇನ್ನೊಂದು ಆಮಿಷ ಕೊಡೋದೊಂದಿದೆ ಸರ್. 594 ಈಗ, ಸೊ 596 ಬಂದ್ರೆ ನಿಂಗೆ ಒಂದು ಬೈಕ್ ತಗೊಡ್ತೀನಿ ಅಂತ. ಮಗನಿಗೆ ಬೈಕ್ ಕೊಡ್ಸೋದಕ್ಕೆ 2 ಮಾರ್ಕ್ಸ್ ಬೇಕಲ್ಲ ಸರ್. ಅಲ್ಲ, ಅದೇ ಸೊ ಅಪ್ಪ ಮತ್ತು ಮಕ್ಕಳು ಜೊತೆ ಕೂತ್ಕೊಂಡು ನೋಡ್ಬೇಕಾದ ಫಿಲ್ಮ್ ಇದೆ, 3 Idiots. ಕೂತು ನೋಡಬೇಕು. ಅಮೀರ್ ಖಾನ್ ಸೆಕೆಂಡ್ PCಲಿ ಫೇಲ್ ಆಗಿರ್ತಕ್ಕಂಥ ಹುಡುಗ ಮಾಡಿದ ಫಿಲ್ಮ್ ಅದು. ಅದ್ಭುತವಾದ 2 ಸೀನ್ಸ್ ಇದೆ ಅದರಲ್ಲಿ. ಒಬ್ಬ ರ್ಯಾಂಕ್ ಬಂದಿರತಕ್ಕಂಥ ಹುಡುಗ ಯಾರೋ ಬರೆದುಕೊಟ್ಟ ಭಾಷಣವನ್ನ ಸ್ಟೇಜ್ ಮೇಲೆ ಹೋಗಿ ತಪ್ಪಾಗಿ ಬಾಯ್ಪಾಠ ಮಾಡ್ಕೊಂಡು ಹೇಳ್ತಾನೆ. ಭಾಷಣವನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಒಂದು ಸೀನ್ ಇದೆ. 2ನೇ ಸೀನ್ ಇದೆ, ಇಂಜಿನಿಯರಿಂಗ್ ಕಲ್ತಿರತಕ್ಕಂತಹ 3 ಜನ ಹುಡುಗರು. ಸೊ ಮೆಡಿಕಲ್ನ ಏನೂ ನಾಲೆಜ್ ಇಲ್ಲದೆ ಟೆಕ್ನಾಲಜಿ ಬಳಸ್ಕೊಂಡು ಒಂದು ಕ್ರಿಟಿಕಲ್ ಆಗಿರತಕ್ಕಂಥ ಹೆರಿಗೆ ಮಾಡಿ ಮುಗಿಸ್ತಾರೆ. ಅವರು ಡಾಕ್ಟರ್ಸ್ಗಳಲ್ಲ, ಅವ್ರ ಇಂಜಿನಿಯರ್ಸ್ಗಳು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕ್ರಿಟಿಕಲ್ ಕಾಂಪ್ಲಿಕೇಟ್ ಹೆರಿಗೆಯನ್ನು ಮಾಡಿ ಮುಗಿಸ್ತಾರೆ. 2 ಸಮಾಜಕ್ಕೆ ಅದ್ಭುತವಾದ ಮೆಸೇಜ್ ಇದೆ ಅದರಲ್ಲಿ. ಬ್ಯೂಟಿ ಆಫ್ ಇಟ್. ಸೊ ಇದೇ ವಿಷಯವೇ ಕನ್ನಡದಲ್ಲಿ ಇತ್ತೀಚೆಗೆ ಒಂದು ಸಿನಿಮಾ ಬಂತು, ಫಸ್ಟ್ ರ್ಯಾಂಕ್ ರಾಜು ಅಂತ. ಅದರಲ್ಲಿ ಕೂಡ ಅಲ್ಲ, ಅವರು ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ ಏನೋ ಹೇಳಲಿಕ್ಕೆ. ಖಂಡಿತವಾಗ್ಲೂ ಒಂದಷ್ಟು ಒಪ್ಪುವಂಥ ವಿಚಾರ ಇದೆ ಈ ರೀತಿಯಲ್ಲಿ ನೋಡೋದಾದರೆ. ಆದರೆ ಸ್ಪೆಷಲಿ ನಗರ ಪ್ರದೇಶದಲ್ಲಿ, ಸಿಟಿನಲ್ಲಿ ಫೇಲ್ ಆದಂಥ ಇದು ಫಸ್ಟ್ ರ್ಯಾಂಕ್ ತೆಗಿಬೇಕಾದ್ರೆ ಮಕ್ಕಳನ್ನು ಯಾವ ರೀತಿ ಎಲ್ಲ 4 ಗೋಡೆಗಳ ಮಧ್ಯೆ ಇಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಅದನ್ನ ಹೇಳಿದ್ದಾರೆ. ಅದನ್ನ ಇದು ಮಾಡಿ ದೊಡ್ಡದು ಮಾಡಿ ತೋರಿಸಿದ್ದಾರೆ. ಹೌದು, ಖಂಡಿತ ಉತ್ಪ್ರೇಕ್ಷೆ ಮಾಡಿ ತೋರಿಸಿದ್ದಾರೆ. ಹೌದು. ಹಾಗೆ ಅವಿನಾಶ್ ಅವರಿಗೆ ಬಹಳ ಮುಖ್ಯವಾಗಿ ಈಗ ನಮ್ಮ ಫ್ರೆಂಡ್ಸ್ಗೆ, ಫೇಲ್ ಆದಂಥ ಫ್ರೆಂಡ್ಸ್ಗೆ ನಾವು ಆದ್ಯತೆ ಕೊಡೋಣ. ಮೊದಲಿಗೆ ನಮ್ಮ ಫೇಲ್ ಆದ ಫ್ರೆಂಡ್ಸ್ಗೆ ನಾವು ಏನೇನು ಕಿವಿ ಮಾತು ಸಲಹೆಗಳನ್ನು ಅವಿನಾಶ್ ಮಾತಾಡ್ತಾರೆ. ಫೇಲ್ ಆದವ್ರಿಗೆ ಏನು ಮಾಡ್ಬೋದು ಅಂತಂದರೆ ಸಿಂಪಲ್. ನಾನು ಯಾಕೆ ಫೇಲ್ ಆದೆ? ಕಾರಣಗಳು: ಒಂದು, ನಾನು ಓದಿಲ್ಲ, ಅದಕ್ಕೆ ನಂಗೆ ಅದು ಇಷ್ಟ ಇಲ್ಲ, ನಂಗೆ ಓದಿಲ್ಲ, ನಾನು ಇಷ್ಟ ಇಲ್ಲ, ಸೊ ಅದಕ್ಕೆ ನಾನು ಫೇಲ್ ಆದೆ. ಓದಿದ್ದೆ ಪರೀಕ್ಷೆಯಲ್ಲಿ ಮರ್ತೋಯ್ತು, ಅದಕ್ಕೆ ಫೇಲ್ ಆದೆ. ಆಮೇಲೆ ಇಲ್ಲ, ಸ್ವಲ್ಪ ಪರ್ಸ್ನಲ್ ಸಮಸ್ಯೆಗಳಿತ್ತು, ಅದಕ್ಕೆ ನಾನು ಎಕ್ಸಾಮ್ ಕರೆಕ್ಟಾಗಿ ಬರ್ದಿಲ್ಲ, ಫೇಲ್ ಆದೆ. ಸೊ ಮೆಂಟಲ್ ಟಾರ್ಚರ್ ಆಯಿತು, ಸೊ ಬರ್ದಿಲ್ಲ, ನಾನು ಫೇಲ್. ಸೊ ರೀಸನ್ಸ್ ಕ್ಯಾನ್ ಬಿ ಎನಿಥಿಂಗ್. ಆ ಎಕ್ಸಾಕ್ಟ್ ರೀಸನನ್ನು ನೋಡಿ ಒಂದ್ಸಲ. ಅದನ್ನು ವಿವೇಕಾನಂದರು ಹೇಳಿದಾಗೆ, ಆ ಸಮಸ್ಯೆಯನ್ನು ಗುರಾಯಿಸಿ ನೀವು ದಿಟ್ಟತನದಿಂದ ನೋಡಿದಾಗ ಆ ಸಮಸ್ಯೆ 50% ಬ್ಲ್ಯಾಕ್ಔಟ್ ಆಗುತ್ತೆ ಅಲ್ವಾ?
ಆ ಡಿಸೈಡ್ ತಗೊಂಡಿದ್ದೀವಿ. ಇದೇ ಕುರ್ಚಿಯಲ್ಲಿ ಒಂದು ಹುಡುಗಿ ಬಂದು ಕಣ್ಣೀರು ಹಾಕಿ ಹೋಗಿರ್ತಕ್ಕಂಥ ಕಥೆ ನಾನು ನಿಮ್ಗೆ ಹೇಳ್ತೇನೆ ಅವಿನಾಶ್. SLC ಒಳ್ಳೆ ಟಾಪರ್ ಶಾಲೆಗೆ ಅಪ್ಪ ಅಮ್ಮ ತಗೊಂಡಾಗ ಸೈನ್ಸ್ ಸೇರಿಸಿದ್ರು. ಫಸ್ಟ್ PC ಫೇಲ್ ಆದ್ರು, ಸೈನ್ಸ್ ತಗೊಂಡು 1 ವರ್ಷ ಹಾಳು ಮಾಡ್ಕೊಂಡು ಮತ್ತೆ ಲೈಫಲ್ಲಿ ಪಾಠ ಆಯ್ತು, ಮತ್ತೆ ಅವಳ ಆರ್ಸಿ ಬಂದು ಸೆಕೆಂಡ್ PC ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಆಳ್ವಾಸ್ ಕಾಲೇಜಲ್ಲಿ BCA ಪೂರ್ತಿ ಮಾಡಿದ್ದು. BCA ಅವಳು ಯೂನಿವರ್ಸಿಟಿ ಥರ್ಡ್ ರ್ಯಾಂಕ್ ತಗೊಂಡು MCA ಮಾಡ್ಕೊಂಡು ಈಗ ಅತ್ಯಂತ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ದಟ್ಸ್ ಒಂದು ಎಕ್ಸಾಂಪಲ್. ನನಗೆ ಮತ್ತೆ ಇನ್ನೊಂದು ನನ್ನ ಕ್ಲಾಸ್ಮೇಟಿನ ಹೆಸರು ಹೇಳೋದಕ್ಕೆ ಬಯಸಲ್ಲ. ಬ್ರಿಲಿಯಂಟ್ ಸ್ಟೂಡೆಂಟ್, ನನ್ನ ಒಳ್ಳೆ ಫ್ರೆಂಡ್. ಸೊ ಬ್ರಿಲಿಯಂಟ್ ಅಂತಂದರೆ ಡಿಗ್ರಿಯಲ್ಲೂ ಬ್ರಿಲಿಯಂಟ್, ರ್ಯಾಂಕು, ಪೋಸ್ಟ್ ಗ್ರ್ಯಾಜುಯೇಷನಲ್ಲೂ ರ್ಯಾಂಕು, MA ಇದರಲ್ಲಿ ಸಮ್ PhD ಯಲ್ಲೂ ಕೂಡ ಗೋಲ್ಡ್ ಮೆಡಲಿಸ್ಟ್. ಎವ್ರಿಥಿಂಗ್ ಶಿ ಈಸ್. ಬಟ್ ಸೋಷಲಿ ಜನರ ಜೊತೆ ಮಾತಾಡಲ್ಲ. ನಮ್ಮ ಬುದ್ಧಿವಂತಿಕೆ ಯಾರಿಗೋಸ್ಕರ ಅವ್ರು ಮಾತಾಡಲ್ಲ. ಅಂದ್ರೆ ಒಂದು 4 ಜನ ನೋಡಿದಾಗ ನೀವು ಒಂದು ಸ್ಮೈಲ್ ಮಾಡಬೇಕು. SLC ಫಸ್ಟ್ ರ್ಯಾಂಕು, ಸೆಕೆಂಡ್ PC ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥ ಹುಡುಗ ಇವತ್ತು ನಾನು ಆಗ್ಲೇ ಹೇಳಿದೆ ಯಾವುದೋ ಒಂದು ಕಂಪನಿಗೆ ಜಾಬ್ ಮಾಡ್ತಾ ಇದ್ದಾನೆ. ಸಮಾಜಕ್ಕೆ ಒಂದು ಏನು ಕಾಂಟ್ರಿಬ್ಯೂಷನ್ ಇದೆ, ಏನು ಅನ್ನೋ ಹೃದಯ ಶ್ರೀಮಂತಿಕೆ ಇದೆ. ಎಕ್ಸಾಕ್ಟ್ಲಿ. ಅಲ್ಟಿಮೇಟ್ ಅನ್ನೋದು ಏನು ಅವಿನಾಶ್, ಕೊನೆಗೆ ಉಳಿಯುವಂತದ್ದು ಹೃದಯ ಶ್ರೀಮಂತಿಕೆ ಮಾತ್ರ. ಸಮಾಜಕ್ಕೆ ಏನಿದೆ ಒಂದು ಅಷ್ಟೇ. ಅಂದ್ರೆ ವಾಟ್, ಈಗ ಒಂದು ನಾವು ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಮಾತ್ರ ಅಲ್ಲ, ನಾವು ಜೀವನದಲ್ಲಿ ಪಾಸ್ ಆಗ್ಬೇಕು. ಇದು ಭಾರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಮಾತ್ರ ಪಾಸ್ ಆಗೋದಲ್ಲ, ನಾವು ಜೀವನದಲ್ಲಿ ಪಾಸ್ ಆಗಬೇಕು. ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದು ನಾನು ಲಾಸ್ಟ್ ಮುಗಿಸೋದಕ್ಕಿಂತ ಮುಂಚೆ ಅದೊಂದು ಪಂಚ್ ಲೈನ್ ಅಂತ ಇಟ್ಕೊಳ್ಳೋಣ ನಾನು ಈ ಕಾರ್ಯಕ್ರಮಕ್ಕೆ. ಸೊ ಫೇಲ್ ಆದಂತ ಎಲ್ಲ ನನ್ನ ಸ್ನೇಹಿತರುಗಳೇ, ನಾವು ಕಮ್ಮಿ ಮಾರ್ಕ್ಸ್ ಅಂತ ಭಾವಿಸ್ಕೊಂಡವ್ರೆ. ಮತ್ತೆ ಇನ್ನೊಂದಿದೆ ಸರ್, ಇನ್ನೊಂದಿದೆ. ಪೇರೆಂಟ್ಸ್ಗಳು ಮತ್ತು ಸ್ಟೂಡೆಂಟ್ಸ್ಗಳು ಇಬ್ರು ಸೇರಿ ಇದನ್ನ ಡಿಸ್ಕಸ್ ಮಾಡ್ತಾರೆ. ಅಂತಂದ್ರೆ ಸರ್ ನಾನು 90 ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್, 87 ಬಂತು, ನಾನು ರಿವ್ಯಾಲ್ಯೂಯೇಷನ್ ಹಾಕ್ಬೇಕಾ? ಸೊ ಯು ಗಾಟ್ 87, ಎಂಜಾಯ್, ರಿಜಾಯ್ಸ್. ಯಾರು ನೋ ಬಡಿ ವಿಲ್ ಆಸ್ಕ್ ಯು ಟುಮಾರೋ. ನಾಳೆ ನಿಮ್ಗೆ ಕೇಳಲ್ಲ ನಿಂಗೆ ಇಂಗ್ಲೀಷಲ್ಲಿ ಎಷ್ಟು ಅಂತ, ಯಾರು ಕೇಳೋದಿಲ್ಲ. ನೀನ್ ಹೇಗ್ ಪರ್ಫಾರ್ಮ್ ಮಾಡ್ತಾ ಇದೀಯಾ ಆ ಮೂಮೆಂಟಿಗೆ ಅನ್ನೋದು ಮಾತ್ರ ಜನ ಇಷ್ಟಪಡ್ತಾರೆ. ಅದಕ್ಕೆ ನಮ್ಮ 623 ಮಾರ್ಕ್ಸ್ ತಗೊಂಡಂತ ಹುಡುಗಿ ಸ್ಟುಡಿಯೋಕ್ಕೆ ಬಂದು ಹೇಳ್ತಾಳೆ, ಸರ್ 2 ಮಾರ್ಕ್ಸ್ ಕಳ್ಕೊಂಡೆ ಸರ್, ಆ 2 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ಇದ್ದೇನೆ. ಎಂತ ಕರ್ಮ. ಯಾಕೆ ಹುಡುಕ್ತೀರಾ ನೀವು ಅದನ್ನ? ವೈ ಡು ಯು ವಾಂಟ್ ಟು ಸರ್ಚ್ ಫಾರ್ ದಟ್? 87 ಬಂದಿದೆ, ರಿಜಾಯ್ಸ್, ಎಂಜಾಯ್ ಮಾಡಿ, ಬಿ ಹ್ಯಾಪಿ. ಫೇಲ್ ಆಗಿದ್ದೀರಾ, ಇಟ್ಸ್ ಓಕೆ. ದುಡುಕಿ ಮಾತ್ರ ಯಾವುದೇ ನಿರ್ಧಾರವನ್ನ ದಯವಿಟ್ಟು ತಗೋಬೇಡಿ. ಮತ್ತೆ ಈ ಕಂಪ್ಯಾರಿಸನ್ ಮಾಡೋದಿದೆಯಲ್ಲ ಸರ್, ಕಂಪೇರ್ ಒಂದು ದಯವಿಟ್ಟು ಮಾಡಬೇಡಿ. ಕಂಪ್ಯಾರಿಸನ್ ಒಂದು ಮಾಡಬೇಡಿ. ನಾನೇ ನೀವು ನೀವೇ ಸರ್. ನಮ್ಮಿಬ್ರ ಮಧ್ಯೆ ಕಂಪ್ಯಾರಿಸನ್ ಇಲ್ಲ. ನಾನೇ ನೀವು ನೀವೇ, ನಮ್ಮಿಬ್ರ ಮಧ್ಯೆ ಕಂಪ್ಯಾರಿಸನ್ ಇಲ್ಲ. ಕಂಪ್ಯಾರಿಸನ್ ಮಾಡಿದಾಗ ಅರ್ಧ 50% ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಸರ್. ಇಡೀ ಕಾಲೇಜ್ ಮುಗಿಸೋ ತನಕ ನನಗೊಂದು ದೊಡ್ಡ ಮನಸ್ಸಲ್ಲಿ ಒಂದು ಭ್ರಮೆ ಇತ್ತು, SP ತರ ಹಾಡಬೇಕು, ರಿಗ್ರೆಟ್, ಹಾಡ್ಲಿಕ್ಕೆ ಆಗ್ಲಿಲ್ಲ ನಂಗೆ. ಡಿಗ್ರಿ ಮುಗಿದ ಮೇಲೆ ಗೊತ್ತಾಯ್ತು ನಂಗೆ, ಜೀವನ ಸತ್ಯ ಏನು ಗೊತ್ತಾಯ್ತು. SP ತರ ನಂಗೆ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಇನ್ನೂ ಸತ್ಯ ಗೊತ್ತಾಯ್ತು, ಇನ್ನೊಂದು SP ಕೂಡ ನನ್ನ ಹಾಗೆ ಹಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕ್ರಿ ಕಂಪ್ಯಾರಿಸನ್ ಮಾಡ್ತೀರಾ? ಯೇಸುದಾಸ್ SP ಯಾಕ್ರಿ ಕಂಪ್ಯಾರಿಸನ್? ಯೇಸುದಾಸ್ ಅವರು ಕೂಡ ರಾಜೇಂದ್ರ ಭಟ್ರಿಗೆ ಹಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ನನ್ನ ವಯಸ್ಸಲ್ಲಿ SL ಭೈರಪ್ಪ 15 ಕಾದಂಬರಿ ಬರ್ದಿರ್ಬೋದು, ಬಟ್ ನನ್ನಷ್ಟು ತರಬೇತಿ ಭೈರಪ್ಪ ಮಾಡಿಲ್ಲ. ನನ್ನ ಸ್ಪೀಚ್ ಭೈರಪ್ಪ ಮಾಡಿಲ್ಲ. ಹಾಗಿದ್ರೆ ನಾನು ಗ್ರೇಟ್ ಅಲ್ವಾ? ಹಾಗಾದ್ರೆ ಇದು ಪ್ರತಿಯೊಬ್ಬರಿಗೂ ಬರಬೇಕು. ಫೀಲ್ ಗುಡ್ ಫಾರ್ ವಾಟ್ ಯು ಆರ್. ಮತ್ತೆ ಸೇ ಥ್ಯಾಂಕ್ಸ್ ಟು ಆಲ್ಮೈಟಿ. ನಿಮ್ಗೆ ಏನೇನೆಲ್ಲ ಸಿಕ್ಕಿದೆ ಅದಕ್ಕೆಲ್ಲ. ನೀವು ಓದಿಯೇ ಪರೀಕ್ಷೆಯಲ್ಲಿ 95 ಬಂದಿದ್ದಲ್ಲ ಸ್ವಾಮಿ, ಓದಿನ ಬಂದಿದ್ದಲ್ಲ. ನೀವು ಬೈಹಾಟ್ ಮಾಡಿ ಬಂದಿರ್ಬೋದು, ನೀವು ಬೈಹಾಟ್ ಮಾಡಿ ಬಂದಿರ್ಬೋದು. ಇದನ್ನ ಓದ್ಕೊಂಡು ಇದೇ ಬೈಹಾಟ್ ಮಾಡ್ಕೊಂಡು ಇದೇ ಬರುತ್ತೆ. ನೀವು 10 ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್, ಈ ಪ್ರಶ್ನೆ ಬರುತ್ತೆ ಅಂತ ಗೊತ್ತಾಗಲ್ಲ ಸರ್. 10 ಕ್ವಶನ್ ಪೇಪರ್ ನೋಡಿದ್ರೆ ಬರುತ್ತೆ. ಸೊ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಅನ್ನ ಸ್ಟಡಿ ಮಾಡಿದ್ರೆ ನೀವೆಲ್ಲ ಓದ್ಬೇಕು ಅಂತಿಲ್ಲ, ಅರ್ಧ ಪಾಠ ಸಾಕು. ಸೆಕೆಂಡ್ ಪೇಪರ್ 200 ಮಾರ್ಕ್ಸ್ ಪ್ರಶ್ನೆ ಕೊಟ್ಟಿರ್ತಾರೆ, 100 ಮಾರ್ಕ್ಸ್ ಬರೆಯುವಂತದ್ದು, ಬೇಕಾದಷ್ಟು ಆರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅರ್ಧ ಓದ್ಕೊಂಡು ಕೂಡ ರ್ಯಾಂಕ್ ತಗೋಬಹುದು. ಎಲ್ಲ ಓದುವ ಅವಶ್ಯಕತೆ ಇಲ್ಲ. ಜ್ಞಾನಕ್ಕೋಸ್ಕರ ಇವತ್ತು ಓದ್ತಾ ಇಲ್ಲ ಮಕ್ಕಳು, ದುರಂತ ನೋಡಿ. ಜ್ಞಾನಕ್ಕೋಸ್ಕರ ಓದ್ತಾ ಇಲ್ಲ, ಮಾರ್ಕ್ಸಿಗೋಸ್ಕರ ಓದ್ತಾ ಇದ್ದಾರೆ. ಪೇಪರ್ ಓದಿ, ಜಾಸ್ತಿ ಪುಸ್ತಕಗಳನ್ನ ಓದಿ, ಲೈಫಿಗೆ ಹತ್ರವಾಗುವಂಥ ಬುಕ್ಸ್ಗಳನ್ನೆಲ್ಲ ಓದಿ, ಆಮೇಲೆ ಒಂದಷ್ಟು ಆಕ್ಟಿವಿಟೀಸ್ಗಳನ್ನೆಲ್ಲ ಮಾಡ್ತಾ ಇರಿ. ಕಾಲೇಜಿಗೆ ಹೋಗೋದು, ಸ್ಕೂಲಿಗೆ ಹೋಗೋದು, ಮಾರ್ಕ್ಸ್ ತೆಗೆಯೋದು ಮಾತ್ರ ಜೀವನ ಅಲ್ಲ. ದಟ್ಸ್ ಮೈ ಒಪಿನಿಯನ್. ಅಷ್ಟು ಕಲಿತೀವಿ. ಮಧ್ಯಾಹ್ನ ಕೂತ್ಕೊಂಡು ನಾವು ಸ್ಟುಡಿಯೋ ಮಾತಾಡ್ತಾ ಇರುವಾಗ ಸಡನ್ ಆಗಿ ಸ್ಫೋಟ ಆಗಿರ್ತಕ್ಕಂಥ ಅವಿನಾಶ್ ಜೊತೆಲಿ ಸಣ್ಣ ಸ್ಫೋಟ. ಸರ್ ಈ ಕಾರ್ಯಕ್ರಮ ಆಗ್ಬೇಕು, ಈ ಕಾರ್ಯಕ್ರಮ ಅವಿನಾಶ್ ಮುಗಿಸ್ಬಿಡಿ. ಇನ್ನೂ ಸಮಯ ಇದೆ, ಆರಾಮಾಗಿ ಮಾತಾಡೋದು. ಖಂಡಿತ. ಈಗ ಸ್ಟೂಡೆಂಟ್ಸ್ಗೆ ಕಾಂಟ್ರಿಬ್ಯೂಷನ್ ಅಂತ ಒಂದು ನಾವು ಮಾತಾಡ್ಲಿಕ್ಕಿತ್ತು. ಸ್ಟೂಡೆಂಟ್ಸ್ಗೆ ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕಿದೆ ಸಮಾಜದ ಕಡೆಯಿಂದ? ಎಸ್, ಓಕೆ. ಸಮಾಜದ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಸರ್. ಈಗ ಫೇಲ್ ಆದವ್ರಿಗೆ ಒಂದು ಮಾಡೋಣ.
ಫೇಲ್ ಆದವರು ಒಂದು ಖುಷಿಯಿಂದ ಬಂದು, ಖುಷಿಯಿಂದ ಅಂತಂದ್ರೆ ಒಂದು ಧೈರ್ಯ ದಿಟ್ಟ ನಿರ್ಧಾರವನ್ನು ಮಾಡಿ, ಸರ್ ನಾನು ಫೇಲ್ ಆಗಿದ್ದೇನೆ, ಇದು ತಗೊಳ್ಳಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಾನು ಒಳ್ಳೆ ಮಾರ್ಕಲ್ಲಿ ಪಾಸ್ ಆಗ್ತೀನಿ ಅಂತ ಈ ಆಟಿಟ್ಯೂಡ್ ಯಾಕೆ ಬೆಳೆಸ್ಕೋಬಾರ್ದು? ರವಿ ಬೆಳಗೆ ಅವರು ಸಿಕ್ಕಿರ್ತಕ್ಕಂಥ ಎಲ್ಲಾ ವೇದಿಕೆಯಲ್ಲಿ ಹೇಳ್ತಾರೆ SSLC ನಾನು ಫೇಲ್ ಆಗಿದ್ದೆ ಅಂತ ಗಟ್ಸ್ ಬರ್ಬೇಕಲ್ಲ ನಮ್ಗೆ ಹೇಳಲಿಕ್ಕೆ. ಖಂಡಿತ ಇವತ್ತು ಟಿವಿನ ನಾವು ಯಾರನ್ನ ಕರಿತೇವೆ ಸಂದರ್ಶನ ಮಾಡ್ಲಿಕ್ಕೆ? ರ್ಯಾಂಕ್ ಬಂದ ಮಕ್ಕಳನ್ನ ಕರಿತೇವೆ, ಫೇಲ್ ಆದ ಮಕ್ಕಳನ್ನ ಕರಿತಾ ಇಲ್ಲ, ಆರ್ಡಿನರಿ ಮಾರ್ಕ್ಸ್ ಕರಿತಾ ಇಲ್ಲ. ನಾವು ಚೇಂಜ್ ಆಗ್ಬೇಕಲ್ಲ ಮೀಡಿಯಾದವರು ಕೂಡ. ಖಂಡಿತ ಸರ್. ಇವತ್ತು ಎಲ್ಲಾ ಮೀಡಿಯಾದಲ್ಲಿ ಕೂಡ ರ್ಯಾಂಕ್ ಬಂದ ಮಕ್ಕಳು ಇಂಟರ್ವ್ಯೂ ಮಾಡ್ತಾ ಇದಾರಲ್ಲ, ಫೇಲ್ ಆದವ್ರಿಗೆ ಯಾರು ಏನು ಹೇಳಲೇ ಇಲ್ಲ, ನಾವ್ ಹೇಳಿದೀವಿ. ಹೌದು, ನಾವೆಲ್ಲ ಫೇಲ್ ಆದವ್ರ ಪರವಾಗಿ ಹೆಚ್ಚು ಮಾತಾಡ್ತೀವಿ ಬೈ ಅನ್ಕೋತೇನೆ. ಹೌದು. ಸೊ ನನ್ನ ಜೊತೆ ಮಾಧ್ಯಮಗಳು ಚೇಂಜ್ ಆಗ್ಬೇಕು, ಸಮಾಜವು ಚೇಂಜ್ ಆಗ್ಬೇಕು, ಪೇರೆಂಟ್ಸ್ ಚೇಂಜ್ ಆಗ್ಬೇಕು, ಮಕ್ಕಳ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು, ಎಲ್ಲಕ್ಕಿಂತ ಆರೋಗ್ಯಪೂರ್ಣವಾದ ಶಿಕ್ಷಣ ಬೇಕು ನಮ್ಗೆ. ನನ್ನ ಜೊತೆ ಕ್ಲಾಸಲ್ಲಿ PUC ಅಲ್ಲಿ ಇದ್ದಂತ ಒಂದ್ 3-4 ಮಂದಿಗಳೆಲ್ಲ ಅವ್ರು ಅಷ್ಟಕ್ಕೆ ಇದ್ದವರು. ಅಂದ್ರೆ ಅಂತದೇನು ಗ್ರೇಟ್ ಏನು ಎಕ್ಸಾಮ್ ಎಲ್ಲ ಜಸ್ಟ್ ಎಲ್ಲ ಪಾಸ್ ಎಲ್ಲ ಆಗ್ತಾ ಇದ್ರು. ದೇ ಆರ್ ಡೂಯಿಂಗ್ ವೆರಿ ಗುಡ್. ಈಗ ಮೈ ಫ್ರೆಂಡ್ಸ್ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ, ಫಾರಿನ್ ಕಂಟ್ರೀಸಲ್ಲೆಲ್ಲ ಇದ್ದಾರೆ. ದೇ ಆರ್ ಡೂಯಿಂಗ್ ವೆರಿ ಗುಡ್ ಆ್ಯಂಡ್ ದೇ ಕಮ್ ಅಪ್ ಇನ್ ಲೈಫ್. ಖುಷಿ ಅನ್ಸುತ್ತೆ. ನನ್ನ ತಮ್ಮನ ಬಗ್ಗೆ ನಾನು ನೆನ್ಪು ಮಾಡ್ಕೋಬೇಕಾಗತ್ತೆ. ಅವನು ಅಷ್ಟಕ್ಕಷ್ಟೇ ಇದ್ದ ಓದೋದ್ರಲ್ಲ, ಬಟ್ ಹಿ ಈಸ್ ಡೂಯಿಂಗ್ ಗುಡ್ ಟುಡೇ. ಐ ಆಮ್ ಫೀಲಿಂಗ್ ಗುಡ್ ಅಬೌಟ್ ಇಟ್. ಸೊ ಲೆಟ್ಸ್ ಫೀಲ್ ಗುಡ್ ಫಾರ್ ವಾಟ್ ಐ ಆಮ್ ಆರ್ ವಾಟ್ ಐ ಹ್ಯಾವ್ ಡನ್. ಫೇಲ್ ಆದವರು ದಯವಿಟ್ಟು ಇಲ್ಲಿಗೆ ನಿಮ್ಮ ಲೈಫ್ ಮುಗುದಿಲ್ಲ, ಇಲ್ಲಿಗೆ ಸ್ಟಾರ್ಟ್ ಆಯ್ತು. ಇದು ಒಳ್ಳೆ ದಿನ ಆರಂಭ ಆಯ್ತು, ಒಳ್ಳೆ ದಿನ, ಇದು ಒಳ್ಳೆ ಶಕೆಯ ಆರಂಭ, ಇದು ಹೊಸತನ, ಇಲ್ಲಿಂದ ಜೀವನ ಪರ್ವಕಾಲ, ಜೀವನದ ಉದ್ಘಾಟನೆ ಅನ್ಕೊಳ್ಳಿ, ಫಲಿತಾಂಶ ದಿನ. ಹೋಗಿ ನೀವು ಬೀಚಿಗೆ ಒಂದು ಆರಾಮಾಗಿ ಫ್ರೆಶ್ ಆಗಿ ಒಂದು ಗಾಳಿ ಎಲ್ಲ ತಗೊಂಡು ಬಂದ್ಬಿಡಿ. ಸ್ಟಾರ್ಟ್ ಎ ನ್ಯೂ ಲೈಫ್ ಫ್ರಮ್ ಟುಮಾರೋ. ಯಾರು ಹೇಳಿದ್ರೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ಶುರು ಮಾಡಿ. ಕಾರ್ಕಳದಲ್ಲಿ ನನ್ನ ಅತ್ಯಂತ ಅದ್ಭುತವಾದ ಫ್ರೆಂಡ್ ಇದ್ದಾರೆ. ಅವ್ರಿಗೆ ಬಾಯಿಗೆ ಬಡಿದ್ರು ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಬರೋದಿಲ್ಲ. ಅವರು ಜಪಾನಿಗೆ ಅಮೆರಿಕಕ್ಕೆಲ್ಲ ಹೋಗಿ ಬಂದಿದ್ದಾರೆ. ಇವತ್ತು ವಾಜಪೇಯಿ ಕಾರ್ಕಳ ಬಂದ್ರೆ ನೇರವಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಅವರು ಇಂಗ್ಲಿಷ್ ಮಾತಾಡ್ತಾರೆ, ಇಂಗ್ಲಿಷ್ ಯಾರಿಗೂ ಅರ್ಥ ಆಗೋದಿಲ್ಲ. ನಾನು ಕೇಳಿದೆ, ಯಾಕೆ ಇಂಗ್ಲಿಷ್ ಮಾತಾಡ್ತೀರಿ ನೀವು? ಅದು ಹೇಳ್ತಾರೆ, ನನ್ನ ಸಮಸ್ಯೆ ಅಲ್ಲ, ಅದು ವಾಜಪೇಯಿ ಸಮಸ್ಯೆ ಅಂತ ಹೇಳ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀರಾ ನೀವು, ಅದು ನಿಮ್ಮ ಸಮಸ್ಯೆ ಅಲ್ಲ. ನಿಮ್ಮ ವ್ಯಾಲ್ಯೂಯೇಟರ್ಸ್ಗಳು ಸರಿ ಇಲ್ಲ, ಎಕ್ಸಾಮ್ ಸಿಸ್ಟಮ್ ಸರಿ ಇಲ್ಲ, ಕ್ವಶನ್ ಪೇಪರ್ ಸರಿ ಇಲ್ಲ, ಬರೀ ನಾಲೆಜ್ ಬೇಸ್ ಕ್ವಶನ್ ಪೇಪರ್ ಮಾಡ್ತಾ ಇದ್ದಾರೆ. ಸೊ ಸಿಸ್ಟಮ್ ತಪ್ಪದು, ನಿಮ್ಮ ತಪ್ಪಲ್ಲ. ಹೊಸ ಜೀವನ ಇದೆ, ಜೀವನ ಹೊಸ್ತಿದೆ, ಡೆಡ್ ಎಂಡ್ ಅಲ್ಲ. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಮುಗಿದು ಹೋಗೋದಿಲ್ಲ. ಹೊಸ ಜೀವನ ಕಟ್ಕೊಳ್ಳೋಣ. ಟೈಮ್ ಇದೆಯಾ? 30 seconds ಟೈಮ್ ಇದೆಯಾ? ಇಲ್ಲ, ಇನ್ನೂ 5 ನಿಮಿಷ ಉಂಟು. ಸಮಯ. ಹೊಸ ಜೀವನ ಕಟ್ಕೊಳ್ಳೋದ್ರ ಬಗ್ಗೆ ಸರ್ ಮಾತಿಗೆ ನಾನೊಂದು ಆ್ಯಡ್ ಮಾಡಿಬಿಡ್ತೇನೆ. ಮತ್ತು ಇನ್ನೊಂದಿದೆ ಸರ್. ನನಗೆ ಯಾವತ್ತೂ ಜಯಂತ್ ಕಾಯ್ಕಿಣಿ ಅವರು ಭಾಷಣದಲ್ಲಿ ಹೇಳ್ತಾರೆ 22ನೇ ವಯಸ್ಸಿಗೆ ನಿಮ್ದು ಎಜುಕೇಷನು, 23ನೇ ವರ್ಷಕ್ಕೆ ನಿಮ್ಮ ಕೆಲಸ, 28ನೇ ವರ್ಷಕ್ಕೆ ನಿಮ್ಮ ಮದುವೆ, 33ನೇ ವಯಸ್ಸಿಗೆ ನಿಮ್ಗೆ 2 ಮಕ್ಕಳು, 50ನೇ ವಯಸ್ಸಿಗೆ ನೀವು ರಿಟೈರ್ಮೆಂಟ್ ಸ್ಟೇಜು. ಆವಾಗ ನಿಮಗೆ ಮಂಡಿ ನೋವು, ಆಮೇಲೆ ಬ್ಯಾಕ್ ನೋವು, BP, ಶುಗರ್, ಕೊಲೆಸ್ಟ್ರಾಲ್ ಎಲ್ಲನೂ ಬಂದಿರುತ್ತೆ. 52ನೇ ವಯಸ್ಸಿಗೆ ಆಯ್ತು ನಿಮ್ದು ಎಲ್ಲ, ನಂದು ಇನ್ನೇನಿದೆ, ಅರ್ಧ ಲೈಫ್ ಮುಗೀತು ಅಂತ ನೀವು ಹಾಸಿಗೆ ಹಿಡಿಯೋದು. ಈಗ ಅಲ್ವೇ ಅಲ್ಲ ಲೈಫು ಅಂತ. ಲೈಫ್ ಈಗ ಅಲ್ವೇ ಅಲ್ಲ. ಎನಿ ಡೇ, ಎನಿ ಟೈಮ್ಸ್, ಎನಿಥಿಂಗ್ ನ್ಯೂ ಕ್ಯಾನ್ ಹ್ಯಾಪನ್. ಅವ್ರದ್ದೇ ಎಕ್ಸಾಂಪಲ್ ಕೊಡ್ತಾರ ಅವರು. ಹೇಗೆ ಅಲ್ಲಿ ವರ್ಕೌಟ್ ಆಗಿಲ್ಲ, ನಾ ಇಲ್ಲಿ ಬಂದೆ, ಇಲ್ಲಿ ವರ್ಕೌಟ್ ಆಯ್ತು, ಇಲ್ಲಿ ವರ್ಕೌಟ್ ಆಗಿಲ್ಲ, ಅಲ್ಲಿ ಹೋದೆ, ಅಲ್ಲಿ ಮಾಡಿದೆ, ಅಲ್ಲಿ ವರ್ಕೌಟ್ ಆಯ್ತು. ಸೊ ದೇರ್ ಇಸ್ ಸಮಥಿಂಗ್ ನ್ಯೂ ಎವ್ರಿ ಡೇ. ಎವ್ರಿ ಡೇ ಇಸ್ ನ್ಯೂ ಅಲ್ಲ. ಎವ್ರಿ ಡೇ ನಿಮ್ಗೆ 10 ಗಂಟೆಗೆ ಏನಾಗುತ್ತೆ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಗೊತ್ತಿದ್ಯಾ? ನೋ ಚಾನ್ಸ್. ನಿಮಗೆ ಏನು ಊಟ ಮಾಡೋದಕ್ಕೆ ಹೋಗ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿದ್ಯಾ? ಹೋಗಿ ತಾನೇ ನೀವು ಡಿಸೈಡ್ ಮಾಡೋದು. ಸೊ ಹೀಗೆ ಅಂತ ಇದೇ ಮೈಂಡ್ ಸೆಟ್ ಬೇಡ. ಸೊ ಎಲ್ಲಾ ಮೈಂಡ್ ಸೆಟ್ಟಿಗೂ ನಾವು ಓಪನ್ ಆಗಿರೋಣ. ಅಮೆರಿಕದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಬ್ರಹಾಂ ಲಿಂಕನ್ ಎಲೆಕ್ಷನ್ ಅಲ್ಲಿ 13 ಸಲ ಡಿಫೀಟ್ ಆದ್ರು. 13 times ಅಬ್ರಹಾಂ ಲಿಂಕನ್ ಡಿಫೀಟ್ ಆದ್ರು. 14ನೇ ಬಾರಿ ಗೆದ್ರು. ಅವ್ರು ಗೆದ್ದಿರೋದು ಅಮೆರಿಕದ ಪ್ರೆಸಿಡೆಂಟ್ ಎಲೆಕ್ಷನ್. ಅಲ್ಲಿ ಅವರು ನಂಬರ್ 1 ಅಂತ ಪ್ರೂವ್ ಮಾಡಿದ್ರು. ನಾನು 13 ಬಾರ ಸೋತೆ ಅಂತ ಗ್ರೀವೆನ್ಸ್ ಇಟ್ಕೊಂಡು, ರಿಗ್ರೆಟ್ಸ್ ಇಟ್ಕೊಂಡು ಲೈಫಲ್ಲಿ ಕೊರಗ್ತಾ ಕೂತಿದ್ರೆ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಆಗ್ತಿರ್ಲಿಲ್ಲ ಅವರು. ಖಂಡಿತ ಅಲ್ವಾ? ಸೊ ಕೊನೆಯದಾಗಿ ಒಂದು ಮಾತು, ಅದಕ್ಕಿಂತ ಮುಂಚೆ ನಾನು ಒಂದು ಕೇಳಬೇಕು. ಈಗ ನಮ್ಮ ಮನೆ ವಾತಾವರಣ ಹೇಗಿದೆ? ಈ ಮಾರ್ಕ್ಸಿಂದ ಬಿದ್ದಾಗ ನಾವು ಆಡಿದರೆ ಕಂಪ್ಯೂಟರ್ ಗೇಮ್ ಆಡ್ತೇವೆ. ಮನೇಲಿ ಸುತ್ತಲೂ ಪ್ಲಾಸ್ಟಿಕ್ದು ಸಸಿ ಮರಗಳು ಪ್ಲಾಸ್ಟಿಕ್ ಇಟ್ಕೊಂಡಿರ್ತೇವೆ. ಬೆಡ್ರೂಮ್ ಆ ಡೋರ್ ಲಾಕ್ ಆಗಿರ್ತದೆ. ನೋಡಿದರೆ ಪಿಕ್ಚರ್ನ, ಸೊ ಇದು ಎಲ್ಲ ನದಿ ನೀರು ಏನು ನೋಡಿದ್ರು ನಾವು ಗೋಡೆ ಮೇಲೆ ನೋಡಬೇಕು. ಮತ್ತು ನಮ್ಮ ಪುಸ್ತಕ ಅಷ್ಟೊತ್ತಿಗಾಗಲೇ ನಮಗೊಂದು ಕಣ್ಣಿಗೆ ಗ್ಲಾಸ್ ಬಂದಿರ್ತದೆ. ನಮ್ಮ ಮಕ್ಕಳು ಬೆಳೆಯೋ ಸ್ಥಿತಿ ಹೀಗಿದೆ. ಈಗ ಹೆಚ್ಚು ಹೊರಗಡೆ ಹೋಗ್ತಾ ಇಲ್ಲ, ಮಕ್ಕಳ ಜೊತೆ ಬೆರಿತಾ ಇಲ್ಲ, ಸೊಸೈಟಿಲಿ ಮತ್ತೊಬ್ರದ್ದು ಏನೋ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಸೊ ಅವರು ಸಿಂಗಲ್ ಆಗಿ ಮಾತುಗಳು ಕಡಿಮೆ ಆಗ್ತಾ ಇದೆ. ಯಾರು ಮಾತಾಡ್ಸಿದ್ರು ಒಂದೇ ಮಾತು ಹೇಳೋದು, ಅವರು ಏನು ಮಾಡಿಬಿಡ್ತಾರೋ ಅನ್ನೋ ಭಯ ಬರೋದು. ಈ ರೀತಿಯಾದ ಒಂದು ಬೇರೆ ರೀತಿಯ ವಾತಾವರಣ ಇವತ್ತು ಓದೋ ಮಕ್ಕಳ
ಮನೆಯಲ್ಲಿ ಆಗ್ತಾ ಇದೆ. ಇದು ಕೂಡ ಮಕ್ಕಳ ಡಿಪ್ರೆಷನ್ಗೆ ಮತ್ತು ಅವರ ಉಡಾಫೆ, ಅವರ ಈ ಗಲಾಟೆ ಎಲ್ಲ ಕಡಿಮೆ ಆಗಲಿಕ್ಕೆ ಅವ್ರ ಇಡೀ ಚೈತನ್ಯವನ್ನು ಡಿಮ್ ಮಾಡ್ತಾ ಇದೆಯಾ ಅಂತ ಸರ್ ಮಾತು ಸೇರಿಸ್ಬೇಕು. ನಾನು ಅದಕ್ಕೆ ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ ನೀವು. ಇವತ್ತು ಎಷ್ಟು ಮಾರ್ಕ್ಸ್ ತಗೊಂಡ್ರು ಕೂಡ ಮಕ್ಕಳಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ಕಲಿಸ್ಕೊಡೋದಿಲ್ಲ. ಮಕ್ಕಳ ಜಾತ್ರೆಗೆ, ಉತ್ಸವಕ್ಕೆ, ಸಮಾರಂಭಕ್ಕೆ, ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ನೀನ್ ಕೂತು ಓದ್ಕೋ, ನೀನ್ SLC ಪರೀಕ್ಷೆ, ಸೆಕೆಂಡ್ PC ಪರೀಕ್ಷೆ ಓದ್ಕೋ ನೀನು ಅಂತ ಹೇಳಿ ಕೂರಿಸ್ಬಿಡ್ತೇವೆ. ಮಗು ರೋಬೋಟ್ ಆಗಿಬಿಡುತ್ತೆ ಸರ್. ಅಲ್ಲ ಸರ್, ಸಂಬಂಧಗಳು ಗೊತ್ತಿಲ್ಲ ಮಕ್ಕಳಿಗೆ, ಸಂಬಂಧಗಳನ್ನ ಕಲಿಸ್ಕೊಡ್ತಾ ಇಲ್ಲ. ಯಾವುದೇ ಮನೆಗೆ ಮಗು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸಭೆ ಸಮಾರಂಭ ಕರ್ಕೊಂಡು ಹೋಗ್ತಾ ಇಲ್ಲ. ತ್ಯಾಗ ಮಾಡ್ತಾ ಇದ್ದೀಯ ಪುಣ್ಯಾತ್ಮ ಅಂತ ಕೂರಿಸಿ ಬಿಡ್ತಾರೆ. ಮಗು ರೋಬೋಟ್ ಆಗಿಬಿಡುತ್ತೆ ಸರ್. ಅದು ಮತ್ತೆ ಅಪ್ಪ ಅಮ್ಮನ ದೇವರಾಣಿಗೆ ನೋಡ್ಕೊಳ್ಳೋದಿಲ್ಲ, ವೃದ್ಧಾಶ್ರಮ ಕಳಿಸ್ಬಿಡುತ್ತೆ ಮಗು. ಮುಂದೆ ಅದು ರಿವೆಂಜ್ ನೆಕ್ಸ್ಟ್. ರೋಬೋಟ್ ಮಾಡಬೇಡಿ ಮಕ್ಕಳನ್ನ, ಒಳ್ಳೆ ಭಾವನೆಗಳನ್ನು ಕೊಡಿ. ಭಾವನೆ ಕೊಡ್ಬೇಕಾದ್ರೆ ಸಮಾಜ ಕಳಿಸ್ಕೊಡಿ ಮಕ್ಕಳನ್ನ. ಇದು ನಮ್ಮ ಮೂವರ ಕಡೆಯಿಂದ ಮತ್ತೆ ನಮ್ಮ ವಾಹಿನಿ ಕಡೆಯಿಂದ ದಯವಿಟ್ಟು ದೊಡ್ಡ ಕಾಳಜಿ. ನಿಮಗೆ ಸಾಧ್ಯವಾದಷ್ಟು ಫಾಲೋ ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಡಿ ಅಂತ ವಿನಂತಿಯನ್ನ ಮಾಡಬಹುದು. ಎಸ್ ಸರ್, ತಾವೇನು ಹೇಳ್ತಾರೆ? ಸೊ ಅದೇ ಲಾಸ್ಟ್ ಅಲ್ಲ, ಏನಂತಂದ್ರೆ ಅದೇ ಈಗ ನಾವು ಮಾತಾಡಿದ್ದು ಒಂದು ಸ್ಕೂಲ್, ಅಂದ್ರೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಒಟ್ಟಾರೆ ಒಂದು ಕಲಿಯೋ ಒಂದು ಶಿಕ್ಷಣ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂಡ್ ಲೈಫ್. ಸೊ ಐ ಸ್ಟಾರ್ಟೆಡ್ ಫ್ರಮ್ ದೇರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್. ಮತ್ತೆ ಆವಾಗ ಒಂದು ಹೇಳ್ದೆ ಏನಂತಂದ್ರೆ, ನಾವು ಎಕ್ಸಾಮಲ್ಲಿ ಮಾತ್ರ ಪಾಸ್ ಆಗೋದಲ್ಲ, ಮತ್ತು ಲೈಫಲ್ಲಿ ಪಾಸ್ ಆಗಬೇಕು ಅಂತ. ಸೊ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಶಾಲೆ ಮತ್ತು ಲೈಫ್ ಏನಂತಂದರೆ, ಶಾಲೆ ಮೊದಲು ಪಾಠ ಮಾಡಿ ಆಮೇಲೆ ಪರೀಕ್ಷೆ ಇಡ್ತದೆ. ಜೀವನ ಹಾಗಲ್ಲ, ಮೊದಲು ಪರೀಕ್ಷೆ ಮಾಡಿ ಆಮೇಲೆ ಪಾಠ ಕಲಿಸ್ತದೆ. ಸೊ ಜೀವನದ ಕಡೆಗೆ ಹೆಚ್ಚು ಫೋಕಸ್ ಇರಲಿ. ಪರೀಕ್ಷೆ ಎಲ್ಲವೂ ಅಲ್ಲ, ಸೋಲು ಕೊನೆ ಅಲ್ಲ, ಗೆಲುವು ಮರೀಚಿಕೆ ಅಲ್ಲ. ಫೇಲ್ ಆದವರಿಗೆ ಆಲ್ ದ ಬೆಸ್ಟ್, ನಿಮ್ಮ ಭವಿಷ್ಯ ಉಜ್ವಲವಾಗಿದೆ. ಹೋಗಿ ಒಂದು ವಾಕ್ಯ ಕೂಡ ನಾನು ಸೇರಿಸ್ಲಿಕ್ಕೆ ಹೋಗೋದಿಲ್ಲ, ಅದನ್ನ ಹೇಳಿದ ಅಲ್ಟಿಮೇಟ್. ಸರ್, ಖಂಡಿತ ಇವತ್ತಿನ ಪಾಸ್ ವರ್ಸಸ್ ಫೇಲ್ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಇದು ವಿಶೇಷ ಅಂದರೆ ನೋಡಿ, ನಿಮಗೆ ಫೇಲ್ ಆದವ್ರಿಗೋಸ್ಕರ ನಾವು ಒಟ್ಟಾಗಿದ್ದೇವೆ. 3 ಜನ ಒಟ್ಟಿಗೆ ಸ್ಕ್ರೀನ್ಗೆ ಫಸ್ಟ್ ಟೈಮ್ ಬಂದಿದೆ. ತುಂಬ ಖುಷಿ ಆಗ್ತಕ್ಕಂಥ ಗಳಿಗೆ ಕ್ಷಣ ಇದು ನಮಗೆ. ಸರ್ ರಾಜೇಂದ್ರ ಭಟ್ ಸರ್ ಮತ್ತು ಅವಿನಾಶ್ ಕಾಮತ್ ಇಬ್ಬರು ಕೂಡ ಸಾಕಷ್ಟು ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಪಾಸ್ ವರ್ಸಸ್ ಫೇಲ್ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು. ಇವತ್ತು ನಮ್ಮ ಎಜುಕೇಷನ್ ತೇಲಾಟದಲ್ಲಿ, ನಮ್ಮ ಬದುಕಿನ ತೊಳಲಾಟದಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಚೈತನ್ಯವನ್ನು ಕಂಡುಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವಷ್ಟೇ. ಮತ್ತೊಮ್ಮೆ ಇವತ್ತು ರ್ಯಾಂಕ್ ತೆಗೆದವ್ರಿಗೆ, ಪಾಸ್ ಆದವ್ರಿಗೆ ಎಲ್ರಿಗೂ ಕೂಡ ಸಾಕಷ್ಟು ಅಭಿನಂದನೆಗಳು. ಹಾಗೆ ಫೇಲ್ ಆದವರು ನೀವು ಜೀವನದಲ್ಲಿ ಮುಂದೆ ಬರ್ತೀರಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಆಲ್ ದಿ ಬೆಸ್ಟ್, ಮುಂದೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ TV. ನಮಸ್ತೆ.